ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಷು ಸರ್ವದಾ. ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿರುವಂತೆ ಯಜ್ಞ ಯಾಗಾದಿಗಳಲ್ಲಿ ಅರ್ಪಿಸಲ್ಪಡುವ ಹಣ, ಹೂ, ತುಪ್ಪ, ಹವಿಸು ಮುಂತಾದವುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತೆ ಮನುಷ್ಯನು ತನ್ನಲ್ಲಿ ಅಡಕವಾಗಿರುವ ಸೇವಾ ಮನೋಭಾವನೆಯು ತಾನಿರುವ ಸಮಾಜಕ್ಕೆ ಅರ್ಪಿಸಿದಾಗ ಬದುಕು ಸಾರ್ಥಕವೆನಿಸುತ್ತದೆ. ಸೇವೆಯು ಸಮಾಜಕ್ಕೂ ಸಮರ್ಪಣೆಯಾಗಬೇಕೆನ್ನುವ ಭಾವನೆಯಿಂದ ನಾವಿಂದು ಮೋದಿಜಿಯವರ 71ನೇ ಹುಟ್ಟುಹಬ್ಬದ ದಿನಾಚರಣೆಯಂದು ಸೇವಾ ಸಮರ್ಪಣಾ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ನೆರೆದಿದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಭಾರತದ ಸಂಸ್ಕೃತಿಯು ಹೇಳುವ ಹಾಗೆ ಯಾವುದೇ ಒಂದು ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ದೇವರನ್ನು ಸ್ತುತಿಸುವುದು ನಮ್ಮೆಲ್ಲರ ಕರ್ತವ್ಯ. ಈಗ ಪ್ರಾರ್ಥನೆಯೊಂದಿಗೆ ಬರುತ್ತಿದ್ದಾರೆ ನನ್ನ ಪ್ರೀತಿಯ ಸ್ನೇಹಿತೆ ಪ್ರತೀಕ್ಷಾ ಇವರು. ಸ್ವಾಗತಂ ಕೃಷ್ಣ 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 ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಥುರಾ ಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಳವ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಳವ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಳವ ಕಸ್ತೂರಿ ತಿಲಕ ಮಹಿಪಾ ಮಮ ಕಾಂತನಂದ ಗೋಪಗಂಧ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮುಷ್ಟಿಕಾಸೂರ ಚಾಣೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ ಮುಷ್ಟಿಕಾಸೂರ ಚಾಣೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ ಮರ್ದನ ಕಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ದನ ಕಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ
ಮಧುರ ಮಧುರ ರತಿ ಸಾಹಸ ಸಾಹಸ ವಿಜಯವತಿ ಜನಮಾನಸ ಪೂಜಿತ ಸಾಧಪ ಗರಿ ಪಗರಿ ಸದಸ ಸರಿಗ ಪದ ಸಾದ ಪಪ ಗರಿರಿ ಪಗರಿ ಸದಸ ಸರಿಗಾರಿಗ ಪಗ ಪದ ಸಾದ ಪಪ ಗರಿರಿ ಪಗರಿ ಸದಸ ತಕತರಿ ಕುಕುತಣ ಕಿಟ ತಕದೀಂ ತಕತರಿ ಕುಕುತಣ ಕಿಟ ತಕದೀಂ ತಕತರಿ ಕುಕುತಣ ಕಿಟ ತಕದೀಂ ತಕತರಿ ಕುಕುತಣ ಕಿಟ ತಕದೀಂ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಥುರಾ ಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ದಾರಿ ತೋರುವ ಸಂಕೇತವೇ ದೀಪ. ಈ ದೀಪವನ್ನು ಶಂಖನಾದದೊಂದಿಗೆ ಬೆಳಗಿಸಬೇಕಾಗಿ ಬಂದಂತಹ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ತನ್ನ ಮಡಿಲಲ್ಲಿ ಆಶ್ರಮವೆಂಬ ಬಂಡಿಗೆ ಚಕ್ರವಾಗಿರುವ ಹಾಗೆಯೇ ಹಾರಲು ಬಯಸುವ ನೂರಾರು ಪುಟ್ಟ ಮುಗ್ಧ ಮನಸ್ಸಿಗೆ ರೆಕ್ಕೆಯಾಗಿರುವ ನಮ್ಮ ಈ ಆಶ್ರಮದ ಸಂಚಾಲಕರಾಗಿರುವಂತಹ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಸರ್ ಅವರಿಂದ ಮಾತೆರೆಗಳ ಸ್ವಾಗತ ಹರಿ ಪೊರ್ಲುದ ಪದ್ಯ ಸ್ವಾಗತಂ ಕೃಷ್ಣ ಅಂತ ತುಳುಟೆ ಪಾತೆರವೆ ದ್ವಾಪರ ಯುಗತ್ತ ಆ ಕೃಷ್ಣದೇವರ ನಲ್ತೊಂದು ಬರ್ಪೆರ ಅಂದ ಆತ ಪೊರ್ಲುಡ ಒಂಜಿ ಪದ್ಯಡು ಸ್ವಾಗತ ಮಲ್ತೇರೆ. ಅವೇ ರೀತಿ ಮುಲ್ಪ ಕಿರ್ತಿಡು ತೂಂಡನಿಕಲಿ ರಾಮದೇವರನ ಪ್ರತಿಮೆ ತ್ರೇತಾಯುಗದ ರಾಮದೇವರನ್ನು ನಾವು ಪೂಜೆ ಮಲ್ಪುವ, ದ್ವಾಪರ ಯುಗತ್ತ ಶ್ರೀಕೃಷ್ಣ ದೇವರಿಗೆ ಪೂಜೆ ಮಲ್ಪುವ. ಈ ಜಾಗೆಡು ನಿರಂತರವಾದ ಏರು 42 ವರ್ಷದ ಎಲ್ಲಿಯರು ಅಕಲ್ಲೇರು ಅಕಲ್ ಪುಟ್ನಿಡ್ ದುಂಬೆ ಈ ಸಂಸ್ಥೆ ಪ್ರಾರಂಭ ಆಗ್ತದೆ. ಎಷ್ಟು ಜನ ಉಳ್ಳರು 43ನೇ ವರ್ಷ ఒక 5 ಮಿತ್ತದ ಹಾಕಲ ಕೈ ತಿರುಪಲೆ 43 ಮತ್ತು ಅದರಿಂದ ಹೆಚ್ಚು ವಯಸ್ಸಿನವರು. ಸರಿ, ಕೈ ತಿರುಪಲ 1980ನೇ ಇಸ್ವಿಡ್ ಪೇಜಾವರ ಹಿರಿಯರು ಬತ್ತಿದ್ದೇರು ಸ್ವಾಮಿಗಳು, ಅವೇ ರೀತಿ ಸುಬ್ರಹ್ಮಣ್ಯ ಮಠಾಧೀಶರು ಬತ್ತಿದ್ದೇರು. ಮಾರ್ಚ್ 23 ಅಂತೂ 42 ವರ್ಷ ಮುಗಿದು 43 ವರ್ಷ ಇತ್ತ ಹಿರಿಯರು ದೀಪ ಬತ್ತಾಯರು ಆರು ಈ ಸಂಸ್ಥೆದ ಅಧ್ಯಕ್ಷರು ಶ್ರೀಧರ ಭಟ್ ಅಂದು ಪುತ್ತೂರು ವಿವೇಕಾನಂದ ಕಾಲೇಜಿಡ್ ಯಾನ ಲೆಕ್ಚರರ್ ಆರ್ಲ ಒಟ್ಟಿಗೆ 71ನೇ ಇಸ್ವಿಗಳು ಒಟ್ಟಿಗೆ ಇತ್ತನ ಅಲ್ಪಾರು ಕೆಲಸ ಮಲ್ತೊಂದಿದ್ದಾರೆ ಶ್ರೀಧರ ಭಟ್ರು. ಇತ್ತಾರು 94 ವರ್ಷದ ಯುವಕ 94 ಅಂಡಾರ ಫೋನ್ ಮಾಡ್ತಾ ಪಂಡೇರು ನಾನು ಬರ್ಪಾವಿತ್ತು ಕಿರ್ತುಕೊಳ್ಳೋದು ಇದ್ದಾರೆ. ಇತ್ತ ಟ್ರಸ್ಟ್ ಮೀಟಿಂಗ್ ಆಂಡೆಂಕಲ್ಲ ಬಲ್ಪಗೂ ಗಣಪತಿ ದೇವರ ಗಣಹೋಮ ಅಂಡ್ ಇಡೀ ಸಂಸ್ಥೆಗೆ ಹೆಡ್ಡೆ ಆವಡು, ಜೋಕಳಿಗೆ ಹೆಡ್ಡೆ ಆವಡು, ಅವೇ ರೀತಿ ಲೋಕಗಳ ಹೆಡ್ಡೆ ಆವಡು ಪಂಡದು ಗಣಪತಿ ದೇವರ ಪ್ರಾರ್ಥನೆ ಮಾಡ್ತಾ ಗಣಹೋಮ ಇಡೆಗೆ ಬರ್ತ ಇನ್ನಿತ ವಿಶೇಷ ಪಂಡ ಎಂಕ ಪಿದಾಯದ ಏರ್ಲ ಗೆಸ್ಟ್ ಅತಿಥಿ ನಮ್ಮನೆ ಒಂದು ಇಲ್ಲಲ್ಲ ಲೆಕ್ಕ ಪೂರ ಎಂಕಲ್ನ ಒಂದು ಕುಟುಂಬ ಒಂದು ಈ ರೀತಿ ನಿಕ್ಕಲ್ಲ ಮಾತಾ ಬೈತಾರೆ. ನಮ್ಮ ಹಿಂದೂ ಜೀವನ ಪದ್ಧತಿ ಏನಿತ ಈಗ ತ್ರೇತಾಯುಗ ಬಂಡೆ
ದ್ವಾಪರ ಯುಗ ಬಂಡೆ ಇತ್ತೆ ಕಲಿಯುಗದ ಪ್ರಥಮ ಪಾದ ನಮ್ಮ ಅಲ್ಪ ನನ್ನೆಲ್ಲ ಮೂಜಿ ಪಾದ ಉಂಡುಗೆ ಅವು ಒಂಜಿ ಚಕ್ರದ ಲೆಕ್ಕ ಏರೆಗ್ಲ ನೇತ್ರಾವತಿ ಸೂದ ಏಪ ಪ್ರಾರಂಭ ಅನ್ನೋದು ಗೊತ್ತುಂಡ ನಂಗೆ ಏರೆಗ್ಲ ಇತ್ತೆ ಏನು ಬಂಡೆ ನಮ್ಮ ಸಂಸ್ಥೆ 43ನೇ ವರ್ಷ ಬಂಡೆ. ಅದೇ ರೀತಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕದ 75ನೇ ವರ್ಷ ಅಮೃತ ಮಹೋತ್ಸವ ಅಂತ ನೆನಪ ಅಂಡ ಈ ಭೂಮಿ ಉಂಡಾಯಿನ ಅಥವಾ ನೇತ್ರಾವತಿ ನದಿ ಐಕೇರಂದೆಲ್ಲ ಶತಮಾನೋತ್ಸವ ಸಹಸ್ರಮಾನೋತ್ಸವ ಆಚರಣೆ ಮಾಡಿ ಸಾಧ್ಯ ಉಂಟ ಇಜ್ಜತ್ತ ಅವೇ ರೀತಿ ನಮ್ಮ ಹಿಂದೂ ಧರ್ಮಲ ಅವೇ ರೀತಿ ನಮ್ಮ ಹಿಂದೂ ಸಂಸ್ಕೃತಿಲ ನಮ್ಮ ನಿಜವಾದ ಪುಣ್ಯ ಮಾಡ್ತದೆ ನಮ್ಮಟ್ಟ ಈ ಪರಿಪೂರ್ಣ ರಕ್ತ ಇಂಜಿನ ಉಂಡು ಅವು ನಮ್ಮ ಏತು ತಲಾಂತರ ಬಂಡ ಐಕ್ ಲೆಕ್ಕನೇ ದಿಕ್ಕು ಅಕ್ಲು ಪೂರ ಹಿಂದುಲಾದಿತ್ತೇರು ಅವೇ ರೀತಿ ಏರು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಪಣ್ಣುಳ್ಳೇರು ನಂಗೆ ಮಾತಾಡ ಗೊತ್ತು ಆಕಲ್ನ ಹಿರಿಯರ್ನ ಆಕಲ ಹಿಂದುಳೆ ನೂತು ಸತ್ಯ ಅನ್ನು ಪಡೋದಿಲ್ಲ ಈ ಜಾಗೆಡು ದಯವಿಡ ಈ ಜಾಗೆನೇ ಒಂದು ಸತ್ಯದ ಜಾಗೆ ನಿರಂತರ ಅನ್ನದಾನ ವಿದ್ಯಾದಾನ ಅಂಚನೆ ಮುಟ್ಟಡ ಕೊರಗಜ್ಜನ ಕಟ್ಟೆ ಉಂಡು ಭಾರಿ ಒಂಜಿ ಸಾನ್ನಿಧ್ಯದ ಪೊರ್ಲದ ಜಾಗೆಡು ನಿಕ್ಲುಲ್ಲಾರು ಇದಕ್ಕೆ ಮಂಗಳ ಸೇವಾ ಸಮಿತಿಯಿಂದ ಟ್ರಸ್ಟ್ ವಿಶ್ವ ಹಿಂದೂ ಪರಿಷತ್ದ ಒಂಜಿ ಒಂದು ಸಂಸ್ಥೆ 1979 ನನಗೆ ಹೆಚ್ಚದಾಗಲ ಶುರು ಬರ್ನಾಡ್ದಾರ ಒಂದು ವಿಷಯ ಬಂತು ಅದಕ್ಕೆ ಮಾತಾಡಾಗಲ ಗೊತ್ತಿತ್ತು ನಮಗೆ ವಿಶ್ವ ಹಿಂದೂ ಪರಿಷತ್ತದ ಒಂದು ಮೊದಲ ಸಮ್ಮೇಳನ ಕುಡ್ಲಡ ಅಂಡು ಮಂಗಳ ಸ್ಟೇಡಿಯಂ ಅಲ್ಪ ಆತ್ನಾಗ ಮಂಗಳ ಸ್ಟೇಡಿಯಂ ಇತ್ತಜಿ ಐಕ್ ಪೂರ್ವಾಗ ಹೈಸ್ಕೂಲ್ ಗ್ರೌಂಡು ಅಲ್ಪ 79 ಐಟ್ ತುಂಬ ಎಮರ್ಜೆನ್ಸಿ ಮತ್ತೆ ಇತ್ತು ನೀವು ಕೇಳಿದಿಪ್ಪರ ಆತ ಎಲ್ಲೇ ಜೋಕ್ಲಿ ಗೊತ್ತಿತ್ತು ಎಲ್ಲಿ ಆತನ ಜೋಕ್ಲಿಪ್ಪರು ತುರ್ತು ಪರಿಸ್ಥಿತಿ ಅವು ಮಾತ್ರ ಹೋದು ಭಾರಿ ಹೋರಾಟ ಮಾತಾದು ಸರ್ಕಾರ ಚೇಂಜ್ ಆಂಡು ಐದು ಬುಕ್ಕ 79 ವಿಶ್ವ ಹಿಂದೂ ಒಂಜಿ ಮಲ್ಲ ಸಮ್ಮೇಳನ ಅಂಡು ಆತನ ಎಂಕಲು ಯೋಚನೆ ಮಾಡ್ತಾ ಬುಕ್ಕ ಯೋಜನೆ ಮಾಡ್ತಾ ಅದರಿಂದ ಒಂಜಿ ಸಂಸ್ಥೆ ಪ್ರಾರಂಭ ಮಾಡಿಕೊಡೋದು ಐಕ್ ಸರಿಯಾದ ಕೀರ್ತಿಶೇಷ PM ಶಣೆ ಯಾರು ಬಂಡೇರು ನಿಕ್ಲು ಶುರು ಮಾಡಿಕೊಂಡು 1 ಎಕರೆ 50 ಸೆಂಟ್ ಜಾಗ ಕೊರಪಾಯ ಅದು ನಮಗೆ ಮೂಲೆ ಉಳ್ಳೇರು ಲಕ್ಷ್ಮಣ ಶಣೆ ಭಾರಿ ಎಡ್ಡೆ ಎಂಕ್ಲಿಗೆ ಸಹಕಾರ ಮಾಡ್ತಾರೆ PM ಶಣೆ ಬಂಡೇರು ನಿಕ್ಲ ಹೊಸ ಬಿಲ್ಡಿಂಗ್ ಆಯ್ನಿಟ್ಟ ಲಕ್ಷ್ಮಣ ಶಣೆ ಜಾಗದ ಸುರೂತ 1.5 ಎಕರೆ ಜಾಗೇನು ನಿಕ್ಲ ಟ್ರಸ್ಟ್ ಕೊರಪ ಟ್ರಸ್ಟ್ದ ಅಧ್ಯಕ್ಷರ ಆರ್ಯಾಯರು ಒಕ್ಕ ನಿಕ್ಲ ಹೊಸ ಕಟ್ಟಡ ಆಯನ ಇಟ್ಟ ಎಂಕಲ್ನ ಕಟ್ಟಡನು ಬಾಡಿಗೆ ಇಜ್ಜಂದೆ ಕೊರಪ ಒಕ್ಕ ಅರಿಲ ಒಂಜಿ ಅಕ್ಕಳ ಬಣ್ಸಾಲ ಇತ್ತನು ಆ ನಮ್ಮನೆ ಎಂಕ್ಲಾಗ ಭಾರಿ ಮಲ್ಲ ಸಹಕಾರ ಕೊರ್ನಾರು ಕೀರ್ತಿಶೇಷ PM ಶಣೆ ಐದು ಒಕ್ಕ ಹೊರ ಪ್ರಾರಂಭ ನಾವು ಒಕ್ಕ ಉಂತರ ಕ್ರಮ ಇಜ್ಜಿ ಅನು ಒಂದು ಸುದತ್ತ ಉದಾಹರಣೆ ಕೊರಿ ಅವೇ ನಮ್ಮ ದುಮ್ಮು ಹೋಗು ಒಂಜಿ ಮಲ್ಲ ಕುಟುಂಬದ ಲೆಕ್ಕ ಎಷ್ಟೋ ಜನ ಬರ್ತದೆ ಇದಕ್ಕೆ ಆಶ್ರಯ ಪಡಿತೀರು ಏರಿಗೆ ತೊಂದರೆ ಉಂಟು ಏರಿಗೆ ಅಗತ್ಯ ಉಂಟು ಅಂಚಿದ ನಾಲ್ಕು ಬರ್ಪೇರು ಎಂಕ್ಲೆ ಅರ್ಜಿ ಕೊರಪ ಅಪ್ಲಿಕೇಶನ್ ಫಾರ್ಮ್ ಕೊರಪ ₹1 ದೆಪ್ಪೂಜಾ ಇನ್ನು 10 ವರ್ಷ ಅನಕ ನಮ್ಮೈತೆ ಕುಲ್ಲೊಂದತ್ತ ಆ ದಶಮಾನೋತ್ಸವದ ಸಂದರ್ಭಗಳು ಇತ್ತು ನಮ್ಮ ಕುಲ್ಲೊಂದ ಹಾಲ್ ಕಟ್ಟಿದ್ದು 25ನೇ ವರ್ಷ ಬೆಳ್ಳಿ ಹಬ್ಬದ ಟೈಮ್ ನಡೆದು ಮಿತ್ತದ ಹಾಲ್ ಆಂಡ್ 30ನೇ ವರ್ಷ ಅನಾಗ ಐಟ್ಲ ಮಿತ್ತು ಮಲ್ಲ ಹಾಲ್ ನನಂಜುಂಡು ಒಲ್ಲ ಪರ್ಸ ಬರ್ತಿಲ್ಲ ಬಡ ಶಬ್ದ ಆಪಣೆ ಮಾಡೋದು ಇಡೆ ಬರ್ತೀನಿ ಅಚ್ಚ ಇಟ್ಟು ಮಿತ್ತಿಲ ರೇಟ್ ಅದೇ ರೀತಿ 40ನೇ ವರ್ಷದ ಲೆಕ್ಕಡು ವಿವೇಕ ಸದನ ಅಂದಿತ್ತ ಒಟ್ಟು ನನಂಜಿ ಕಟ್ಟಡ ಇಂಚ ದೇವರ ದಯಟ್ಟು ಪೊರ್ಲುಡು ನಡತದು ಎಂಕ್ಲೆ ಸಮಾಜದ ಒಟ್ಟೊಟ್ಟಿಗೆ ಬೇರೆವಡು ಸಮಾಜದ ಮಾತ ಏರು ಹಿಂದೂ ಬಂಧುಳ್ಳೇರು ಅಕ್ಳು ಮಾತ ಒಂಜಿ ಸಂಘಟನೆ ಅವಡು ಬಂಡದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಐಟು ಬಜರಂಗ ದಳ ಬೇತೆ ಅನ್ಯಾನ್ಯ ಕ್ಷೇತ್ರಗಳು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಡು ಭಾರಿ ಮಲ್ಲ ಒಂಜಿ ಮರಕ್ಕೆ ಏತು ರೆಂಬೆಲುಲ್ಲ ಅವೇ ನಮೂನೆ ಅವೇ ರೀತಿ ಭಾರತೀಯ ಜನಸಂಘ ಕೂಡ ಪ್ರಾರಂಭ ಆಂಡ್ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಐದು ಭಾರತೀಯ ಜನತಾ ಪಾರ್ಟಿಯಿಂದ ನಿಮಿತ್ತ ಕಾರ್ಯಕ್ರಮದ ಬಗ್ಗೆ ಭಾರಿ ಸೂಕ್ಷ್ಮವಾದ ಮನಪೆ ಪ್ರಾರಂಭಗಳು ಗಣಪತಿ ದೇವರಿಗೆ ಕೈ ಮುಗಿದು ಗಣಹೋಮ ಮಲ್ತ ಸರಸ್ವತಿ ಪೂಜೆ ಅಂಡ್ ಐದು ಬುಕ್ಕ ಇನ್ನಿತ್ತ ಕಾರ್ಯಕ್ರಮ ಭಾರಿ ವಿಶೇಷ ಅಂದ್ಮೇಲೆ ನಾವೇ ಬಂಡೆ ತಪ್ಪ ಇದೇ ಗೆಸ್ಟ್ ಇಜ್ಜಿ ನಮ್ಮ ಇಲ್ಲಲ್ಲ ಹಾಕಲು ನಿಕ್ಲು ಮಾತ ಬರ್ತಾರೆ ನಿಕ್ಲ ಇಲ್ಲಲ್ಲ ಹಾಕಲಿಂದ ಇಂಕ್ಲ
ಕನ್ಸಿಡರ್ ಮಲ್ಪುವ. ಸೇವೆ ಬೊಕ್ಕ ಸಮರ್ಪಣೆ ಆ ಬಗ್ಗೆ ಏನ ಹುಟ್ಟುಹಬ್ಬ ಆಚರಿಸೋಣ ಆ ರೀತಿ ಇಪ್ಪಡೊಂದು ನಮ್ಮ ಮಾತೆಲ್ಲ ಒಂಜಿ ಹೆಮ್ಮೆಡು ಭಾರತ ಮಾತ್ರ ಅತ್ತು ಇಡೀ ವಿಶ್ವಡು ಪ್ರಪಂಚಡೇ ಒಂಜಿ ಉದರದತ್ತೊನ್ನ ನರೇಂದ್ರ ಮೋದಿ ಆರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSSದ ಒಂದು ಸಾಮಾನ್ಯ ಕಾರ್ಯಕರ್ತರಾದ ಇಕ್ಳ ಮಾತು ಐತ ಬಗ್ಗೆ ನನವರಿ ಇಕ್ಳ ವಿದ್ಯಾರ್ಥಿನಿ ಭಾರಿ ಪೂರ್ವದ ವಿವರಣೆ ಕೊರ್ರವ್ಲೇರಿ ಯಾನ ಏನು ಪಂಡ್ರ ಬಾಬುಜಿ ಆರ್ನ ಹುಟ್ಟುಹಬ್ಬ ನರೇಂದ್ರ ಮೋದಿ ಅವ್ರನ್ನ ಹುಟ್ಟುಹಬ್ಬ ಮೂಲ ಆಚರಣೆ ಮಾಡ್ತಾರೆ. ಆಯ್ತು ಒಟ್ಟಿಗೆ ಎಂಕಲ ಜೋಕುಲ್ನಲ್ಲ ಬೇತೆ ಬೇತೆ ದಿನ ಆಕನ ಪುಟ್ಟನ ದಿನ ಬರ್ಬಿಡು ಐದು ಸಾಮೂಹಿಕವಾದ ಮಕ್ಕಳ ಹುಟ್ಟುಹಬ್ಬ ಎಂಕಲ್ನ ಜೋಕುಲ್ನಲ್ಲ ಹುಟ್ಟುಹಬ್ಬ ಅಂಚ ರಡ್ಡು ವಿಷಯನ ನಾವು ಒಟ್ಟು ಮಾಡ್ತದ ಒಕ್ಕ ಐಟ ರಡ್ಡು ಸಂಗತಿ ಉಂಡು ಒಂಜಿ ಸೇವೆ ಒಂಜಿ ಸಮರ್ಪಣೆ ಸೇವಾ ಸಮರ್ಪಣೆ ಸೇವೆಡ್ಲ ಕೂಡ ರಡ್ಡು ವಿಭಾಗ ಉಂಡು ಒಂಜಿ ನಾವು ಒಂಜಿ ಪ್ರತಿಫಲ ಒಂಜಿ ಸೇವೆ ಮಲ್ಪನ ಪ್ರತಿಫಲ ಇಜ್ಜೊಂದಿನ ಸೇವೆದ ಇದು ಉದಾಹರಣೆ 7 ವರ್ಷ ಸರ್ವಿಸ್ ಅನ್ನೋದು ಕೇಳುವ ಅಪ್ಪಗಂಡ 7 ವರ್ಷ ಸರ್ವಿಸ್ ಮಾಡಿ 7 ವರ್ಷ ಸೇವೆ ಸಂಬಳದೊಂದು ಅಂತೂ ನಮ್ಮ ಜೀವನ ನಮ್ಮ ಹಿರಿಯರೇ ನಂಗೆ ಬಂತೇರು 4 ಗೆರೆ ಪಾಡ್ದೇರು ಆಯ್ತಾ ಮಧ್ಯದು ಬರೆ ಹುಡುಗೆ ನಮ್ಮ ದಾಯ ಬದುಕುವ ಕೇಳಿಡ ನಮ್ಮ ಬದುಕಿನ ಉದ್ದೇಶದಾದ ಅಂತ ಕೇಳಿಡ ಐಕ ನಮ್ಮ ಭಾರಿ ದುಂಬದ ಋಷಿ ಮುನಿಕುಳೆ ಒಂಜಿ 4 ಗೆರೆ ಪಾಡ್ದು ಕೊಡ್ತೇರು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಎಲ್ಲಿ ಜೋಗ್ಲೆ ಬರೆವಡಂಡ ಇಂಚನೆ ಬರೆಯವರ ಗೆರೆ ಪಾಡುವ ಇಟ್ಟು ಅಂಚನೆ ಧರ್ಮ ಅರ್ಥ ಕಾಮ ಮೋಕ್ಷ ಇತ್ತರ ನಮ್ಮ ಪಾರಿಭಾಷಿಕ ವ್ಯವಹಾರಡು ಬಂದ್ಕೊಂಡ ರಡ್ಡು ಸಂಗತಿ ಒಂಜಿ ನೋಟು ಅಥವಾ ಒಂಜಿ 500 ರೂಪಾಯಿದ ಕಾಯಿನ್ ತನಗೆ ಉದಾಹರಣೆ ಕೊರಪಾಯ ಆನಾತ ಬೇಗ ಮುಗಿಪೋಯಾನ ಆ ಕಾಯಿನ್ ರಡ್ಡು ಕಡೆ ಇಟ್ಲ ಐಕ್ ಮುದ್ರಣ ಅತಿಥಿನ ಮಾತ್ರ ಐಕ್ ಚಲಾವಣೆ ಒಂಜಿ 2,000 ರೂಪಾಯಿದ 500 ರೂಪಾಯಿದ ನೋಟು ಒಂಜಿ ಸೈಡ್ ಮಾತ್ರ ಪ್ರಿಂಟ್ ಆತಂಡು ಆಲೋಚನೆ ಮಲ್ಪಡೆ ನನ್ನೊಂದು ಸೈಡ್ ಪ್ರಿಂಟ್ ಆತಜಿ ಏರಿಗಳ ಬೋರ್ಡ ಹೆಂಗೆ ಬಿಡ್ಚಿ ನಿಕ್ಲ ಏರಿಗಳ ಬೋರ್ಡ ಬಿಡ್ಚಿ ಸೈಡ್ ರಡ್ಡು ಕಡೆ ಕರೆಕ್ಟ್ ಪ್ರಿಂಟ್ ಆವ ನಮ್ಮ ಬದುಕಲ ಅಂಚನೆ ನಮ್ಮ ನಂಕು ಬಡೋದು ಬೆನೋಡು ನಮ್ಮ ಎಡ್ಡೆ ರೀತಿಯ ಕುಟುಂಬ ನಿರ್ವಹಣೆ ಮಲ್ಪೋಡು ನಾನೊಂಜಿ ಎಂಚಿನ ಮಂಡ ಸಾಧ್ಯ 4 ಜನಕ್ಕೂ ಉಪಕಾರ ಮಲ್ಪೋಡು ಹೌದು ನಾನೊಂಜಿ ಸೈಡ್ ನೋಟದ ರಡ್ಡು ಕಡೆ ಪ್ರಿಂಟ್ ಆವಣಿ ಬಂಡ ಒಂಜಿ ನಂಕು ಬಡೋದು ಬೊಕ್ಕೊಂಜಿ ಸಮಾಜ ಕೊಡೋದು ಆ ಸೇವೆ ಮಲ್ಪೊಡಂಡ ಮಸ್ತು ಕಾಸು ಬೋಡುಂದಿಜ್ಜಿ ಮನಸ್ಸು ಬೋಡು ಶ್ರೀಮಂತನೇ ಆವಡೊಂದಿಜ್ಜಿ ಹೃದಯ ಶ್ರೀಮಂತಿಗೆ ಬೋಡು ನಾನು ಕೆಲವು ಸರ್ತಿ ಬಂಡ್ರ ಉಂಟು ಎಂಕಲ ಗೋಶಾಲೆಲ್ಲ ಉಂಡು ಮುಲ್ಪ ಪಾಪದ ಹೊರತಿಗೆ ಕಾಲೇಜ್ ಸ್ಟೂಡೆಂಟ್ ಅಪ್ಪೆ ಬೀಡಿಗಟ್ಟುನಿ ಅಮ್ಮೇಲೆ ಕೂಲಿ ಕೆಲಸ ಮಲ್ಪನಾರು ಅಂಚಿನಲ್ಲಿ 1,000 ರೂಪಾಯಿ ಒಟ್ಟು ಮಲ್ತದ್ದು ಎಂಕಲ ಬೆತ್ತಲೆಗೆ ಅದು ಕೊಡ್ತೇರು ಅವು ಹೆಂಗೆ ಕೈಗೆ ಕಡಪನ್ನಾಗ ಕಣ್ಣು ನೀರು ಬರ್ತೇನೆ ನಾನು ಪಂಡೆ ನೀವು 1,000 ಅಥವಾ 1 ಲಕ್ಷದ ಆತು ಪ್ರಾಮುಖ್ಯ ಅಂದ ಇನ್ನು ಹಾಗಾಗಿ ಎಂಕ ನೆನಪಾಪಡು ಅವೇ ರೀತಿ ಹೃದಯ ಶ್ರೀಮಂತಿಗೆ ಭಾಳ ಮುಖ್ಯ ಆ ರೀತಿದ ಒಂಜಿ ನಂಗೆ ಇಂಗ್ಲೀಷದ ರೋಲ್ ಮಾಡೆಲ್ ಬಂಡ್ಪೇರು ಆ ನಮ್ಮದ ಪ್ರಧಾನಿ ನಂಗೆ ತಿಕ್ಕದೇರು ಈ ದೇಶ ಏರಿನ ಅಂಗಡಿ ಪರಬಲ್ಲಿ ಏರು ನಮ್ಗೆ ಉಪದ್ರ ಮಲ್ತಾರಲ್ಲ ಆಕಳ ಎದುರಿಸೋಬನ ಶಕ್ತಿ ಬೋಡು ಅವು ಚೈನಾದ ಆಕಳಿಪ್ಪು ಪಾಕಿಸ್ತಾನದ ಆಕಳಿಪ್ಪು ಆ ನಮೂನದ ಪುದರು ಪ್ರಪಂಚದಾದ್ಯಂತ ಕೊಣತ್ತಿನಾರು ನರೇಂದ್ರ ಮೋದಿ ಬರ್ಪಿವಾರು ಅಮೇರಿಕಾಗೆ ಹೋಗ್ಪೇರು ಜೊತೆ ಸುಮಾರು ಸಂಗತಿ ನೈನ್ ತಗೊಂಡ್ರೆ ಹೋಗ್ಬಜ್ಜಿ ನಾನು ಕಾಲೇಜಿಡು ವಿತ್ ರಿಟೈರ್ಡ್ ಆಯ್ನೆ ಎಂಕಲು ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಪೋಂಡ 1 ಗಂಟೆ 2 ಗಂಟೆ ಹೋಗ್ಬಿಡು ಮಾಸ್ಟರ್ ನಾಯ್ಕಳಿಗೆ ಅವರ ಉಂತುಂಡ ಬೆಲ್ಲ ಹಾಕೊಡ್ಗೆ ಉಂತೋಡಂಡ 1 ಗಂಟೆ ಪಾಠ ಎಂಕಲ್ನ ಅಂಚೆ ಮಲ್ಪೂಜಿ ನಿಕ್ಲಿಗೆ ಮಾತಾಡಕಲ ನಾನು ಹೃದಯ ಪೂರ್ವಕವಾದ ಸ್ವಾಗತ ಮಾಡ್ತದೆ ಎಂದು ಸಂಸ್ಥೆ ನಿಕ್ಲನವೇ ನಮ್ಮನ್ನು ಹಿಂದೂ ಸಮಾಜದ ಹಿಂದೂಲ ಅಂಚನೆ ಗೋಶಾಲೆದ ಅಂಚನೆ ಅಂಚ ನಂಗೊಂಜಿ ಬಾಂಧವ್ಯದ ನೆಲೆ ಇಟ್ಟು ಇನ್ನಿತ ಈ ಕಾರ್ಯಕ್ರಮ ನರೇಂದ್ರ ಮೋದಿಯವ್ರನ್ನ ಆ ಒಂಜಿ ಸೇವೆದ ವಿಚಾರ ಇಪ್ಪು ಸಮರ್ಪಣಾ ಮನೋಭಾವ ಇಪ್ಪು ನಮ್ಮ ಪ್ರತಿಯೊರಿಯರ ಜೀವನಡ್ಲ ಗಾಯಬಂಡ ಒಂಜಿ ಚುಕ್ಕೆ ಬೊಕ್ಕೊಂಜಿ ಚುಕ್ಕೆ ಐತ ಮಧ್ಯ ಕೆರೆ ಅವು ನಮ್ಮ ಜೀವನ ನಮ್ಮ ದುಂಬುದ ಹುಟ್ಟಿನ ದುಂಬು ಏತೋ ಸಂವತ್ಸರ ಅಥವಾ ಏತೋ ಶತಮಾನ ಇಪ್ಪು ನನ್ನಲ್ಲ ಬರ್ರೌಂಡ ಒಂದು ಚಕ್ರ ದುಂಬು ಪೋಂದೆ ಪುಂಡು ನಮ್ಮ ಜೀವನ ಕಾಲಡು 4 ಜನಕ್ಕೆ ಉಪಕಾರ ಮಲ್ಪೋಡು ಮರ ಹಿರೇಲು ಕೋರ್ಕೊಂಡು ಸುದೆ ನೀರು ಕೋರ್ಕೊಂಡು ಅವೇ ರೀತಿ ಪೆತ್ತ ಪೇರು ಕೋರ್ಕೊಂಡು ನಮ್ಮಲ ಮಲ್ಪೋಡು ಆ ಒಂಜಿ ಭಾವನೆ ಬರಡು ಬಡದು ನಿಕ್ಲ ಮಾತ ಒಂಜಿ ಖುಷಿಟ್ಟು ಭಾರಿ ಸಂತೋಷಡು ಸ್ವಾಗತ ಮಲ್ಪುವ ಅವೇ ರೀತಿ ನಿಕ್ಲ ನನ್ನೆಲ್ಲ ಬತ್ತೊಂದು ಕೊಡು ಈ ಸಂಸ್ಥೆಗೆ ಮಾತೆಲ್ಲ ಒಟ್ಟು ಸೇರಿದು ನಮ್ಮ
ಹಿಂದೂ ಸಂಘಟನೆ ಭಾರಿ ಮುಖ್ಯ, ಅವು ಮಾತ್ರ ಪಡೆದು ಮಾತ್ರೆಗಳ ನಮಸ್ಕಾರ. ಸರ್ ತಮಗೆ ವಂದನೆಗಳು. ಈಗ ಸೇವೆ ಎಂಬ ಯಜ್ಞದಲ್ಲಿ ಎಂಬ ಪದ್ಯದೊಂದಿಗೆ ಬರುತ್ತಿದ್ದಾರೆ ಪ್ರತೀಕ್ಷಾ ಇವರು. ಎಲ್ಲರಿಗೂ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ ಕುಮಾರಿ ಸಂಧ್ಯಾ. ವಿದ್ಯಾದಾನ, ಅನ್ನದಾನ ಹಾಗೂ ಶ್ರೀರಾಮನ ವಿಶೇಷ ಪೂಜೆ ನಡೆಯುವ ಪುಣ್ಯ ಸ್ಥಳದಲ್ಲಿ ಇಂದು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ, ಸೇವಾ ಸಮರ್ಪಣಾ ದಿನ. ಸೇವಾ ಹಿ ಪರಮ ಧರ್ಮ ಎನ್ನುವ ಮಾತು ಸೇವೆಯೇ ಧರ್ಮಗಳಲ್ಲಿ ಶ್ರೇಷ್ಠ ಎಂದು ಸಾರುತ್ತದೆ. ಅಗತ್ಯವುಳ್ಳವರಿಗೆ ಸಕಾಲದಲ್ಲಿ ಮಾಡುವ ಉಪಕಾರವೇ ಶ್ರೇಷ್ಠ ಸೇವೆ ಎಂದು ಎನಿಸುತ್ತದೆ. ನಮ್ಮ ಬದುಕಿನ ಸಾರ್ಥಕ್ಯಕ್ಕೆ ಸೇವೆಯೇ ಕಾರಣವಾಗುತ್ತದೆ. ನಮ್ಮ ಈ ಸಂಸ್ಥೆಯ ಆರಂಭದಿಂದಲೂ ಇಂದಿನವರೆಗೆ ನಮ್ಮೊಂದಿಗಿದ್ದು ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಸಂಸ್ಥೆಯ ಅತ್ಯಂತ ಹಿರಿಯರು ಮತ್ತು ಅಧ್ಯಕ್ಷರು ಆಗಿರುವ ಶ್ರೀಧರ್ ಭಟ್ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಮೋಕ್ಷಿತ್ ಇವನಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲ ಆಗು ಹೋಗುಗಳಿಗೆ ಸ್ಪಂದಿಸುತ್ತಾ ಪ್ರತಿಭೆಗೆ ಉತ್ತೇಜನ ನೀಡುತ್ತಾ ನಮ್ಮೆಲ್ಲರ ಯಶಸ್ಸನ್ನೇ ಬಯಸುವ ನಮ್ಮ ಈ ಸಂಸ್ಥೆಯ ಸಂಚಾಲಕರು, ನಮ್ಮೆಲ್ಲರ ಪ್ರೀತಿಯ ಲೆಕ್ಚರ್ ಮಾಮ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಸರ್, ತಮಗೆ ಆದರದ ಸ್ವಾಗತಗಳು. ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ್ಯ ಅಧ್ಯಕ್ಷರು ಹಾಗೂ ಸಂಸ್ಥೆಯ ಟ್ರಸ್ಟಿಯೂ ಆಗಿರುವಂತಹ ಈ ದಿನದ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ MB ಪುರಾಣಿಕ್ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಸಂಸ್ಥೆಯ ಟ್ರಸ್ಟಿಯು ಹಾಗೂ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರು ಆಗಿರುವ ಗೋಪಾಲ್ ಕುತ್ತರ್ ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಗಳು. ತೆರೆಮರೆಯಲ್ಲಿ ನಿಂತು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ನೋವು ನಲಿವುಗಳಲ್ಲಿ ಸದಾ ಪಾಲ್ಗೊಳ್ಳುವ ಸಂಸ್ಥೆಯ ಟ್ರಸ್ಟಿಯೂ ಆದ BR ಪಂಡಿತ್ ಸರ್ ಇವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಸ್ಥೆಯ ಟ್ರಸ್ಟಿಯೂ ಆಗಿರುವಂತಹ ಕೆರಮನೆ ನರಸಿಂಹ ಹೆಗ್ಡೆ ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಗಳು. ನಮ್ಮೆಲ್ಲರಲ್ಲಿ ಒಂದಾಗಿ ಆತ್ಮೀಯರಲ್ಲಿ ಆತ್ಮೀಯರಾದ ಸದಾ ನಮ್ಮ ಏಳಿಗೆಯನ್ನೇ ಬಯಸುತ್ತಾ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಸಂಸ್ಥೆಯ ಟ್ರಸ್ಟಿಯೂ ಆಗಿರುವಂತಹ ಗಾಯತ್ರಿ ಮೇಡಮ್, ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ತ್ರಿಚಕ್ರ ಪ್ರಯಾಣದ ಸಾರಥಿಯು ಹಾಗೂ ವಿಶೇಷ ಕಾರ್ಯಕ್ರಮದ ಕೇಂದ್ರ ಬಿಂದು ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಧ್ಯೇಯ ಮಹಾಜಲದಿ ಎಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿ ಎಡೆಗೆ ಸಲಿಲವಾಗಿ ಹರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚ ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಅಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಕೆಚ್ಚಿನಿಂದ ಮುಂದೆ ಸಾಗಿ ಬರದಿ ಗುರಿಯ ಸೇರುವ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿ ಎಡೆಗೆ ಸಲಿಲವಾಗಿ ಹರಿಯುವ ದೀನ ದಲಿತ ಸೇವೆ ಪರಮಾರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ದಿಟದಿ ನಾವು ಅಳಿಸಬೇಕು ನಡೆಯ ಅಂತರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ
ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಎಲೆಯ ಮರೆಯರಳಿ ನಗುವ ಸುಮನ ರಾಶಿ ಅಂದದಿ ಕಡಲ ಒಡಲುಕ್ಕಿ ಮೊರೆವ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಅರ್ಥಪೂರ್ಣ ಒಂದು ಹಾಡನ್ನು ಹೇಳಿದ ತಮಗೆಲ್ಲರಿಗೂ ವಂದನೆಗಳು. ಇದೀಗ ನಮ್ಮ ಆಶ್ರಮದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತಿರುವ ಎಲ್ಲ ಮಕ್ಕಳ ಹುಟ್ಟು ಹಬ್ಬದ ದಿನವನ್ನು ಆಚರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ಇವತ್ತಿನ ಮಧ್ಯಾಹ್ನದ ಅನ್ನದಾನಕ್ಕೆ ಸಹಕರಿಸಿದ ಚೆನ್ನಪ್ಪ ಮತ್ತು ಕುಟುಂಬ ಅವರ ಮಗಳಾದ ಪೂರ್ವಿ ಇವರ ಹುಟ್ಟುಹಬ್ಬ. ಸೊ ಅದನ್ನು ಇದರೊಟ್ಟಿಗೆ ಆಚರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅನೇಕ ಮಕ್ಕಳು ಅವರ ಹುಟ್ಟುಹಬ್ಬವನ್ನು ಇಲ್ಲಿ ದೇವರ ಎದುರಿನಲ್ಲಿ ಆರತಿ ಬೆಳಗಿ ಆಚರಿಸ್ತಾರೆ. ಹಾಗೆ ಈಗ ಆಗಲೇ ಒಂದು ಮಗು ಆರತಿ ಬೆಳಗಿ ಈಗ ಕೇಕ್ ಕಟ್ ಮಾಡ್ತಾರೆ. ಪೂರ್ವಿ ಅವರಿಗೆ ಮತ್ತು ಆಶ್ರಮದ ಎಲ್ಲ ಮಕ್ಕಳಿಗೂ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಪ್ರದಾಯದಂತೆ ದೀಪವನ್ನು ಬೆಳಗಿಸಿ ಮಕ್ಕಳಿಗೆ ಹುಟ್ಟುಹಬ್ಬದ ಆಚರಣೆಗೆ ಶುಭವನ್ನು ಕೋರುತ್ತೇವೆ. ಹಾಗೆ ಬಂದಂಥ ಅತಿಥಿಗಳು ಈಗ ಮಕ್ಕಳ ಮೊಗದಲ್ಲಿ ಮಂದಹಾಸವನ್ನು ತರಲು ಅವರ ಜನ್ಮದ ದಿನವನ್ನು ಆಚರಿಸಿದ್ದೇವೆ. ಇದಕ್ಕೆ ಈಗ ಉಡುಗೊರೆಯನ್ನು ಕೊಡುವ ಸಮಯ ಬಂದಿದೆ. ಸಾಮೂಹಿಕವಾಗಿ ಆಚರಿಸಿದ್ದೇವೆ. ಈಗ ಉಡುಗೊರೆಯನ್ನು ಕೊಡುವ ಕಾರ್ಯಕ್ರಮ ಇದನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಶಿಲ್ಪಾ ಆಚಾರ್ಯ, ಸಿಂಚನ, ಇನಿಶಾ, ಅನುಷಾ, ವಿನುತಾ, ಅಂಜಲಿ, ಕಾವೇರಿ, ಯಶೋದಾ, ಸ್ವಾತಿ, ನಂದಿನಿ, ಮಲ್ಲಿಕಾ, ಅನಿತಾ, ಕಾವ್ಯ, ಶ್ವೇತಾ, ಸಹನಾ, ಶ್ರೀಯುತ ಲಕ್ಷ್ಮಣ್ ಶೆಣೈ ಸರ್ ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಸಹನಾ, ಸುಷ್ಮಿತಾ,
ಲಿಖಿತ, ನಮ್ಮ ಆಶ್ರಮದ ಟ್ರಸ್ಟಿಯಾದ BR ಪಂಡಿತ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಲಿಖಿತ, ಪ್ರೀತಿ, ತುಳ್ಸಾ, ಲಕ್ಷ್ಮಿ, ನಿವೇದಿತಾ, ಪ್ರತೀಕ್ಷಾ, ಪೂರ್ಣಿಮಾ, ನಿಶಾ, ನಾಗಲತಾ, ಸಂಧ್ಯಾ, ಅಕ್ಷಯ, ಶಿವಾನಿ, ಲಕ್ಷ್ಮಿ, ಅಶ್ವಿನಿ ಅಕ್ಕ, ಪಲ್ಲವಿ ಅಕ್ಕ, ಶಶಿಕಲಾ, ಮೀನಕ್ಕ, ಸರು ಮೇಡಮ್, ಮೋಕ್ಷಿತ್, ಕಾರ್ತಿಕ್, ಕೆ ಮಂಜು, ಲೋಕೇಶ್, ಚಿದಾನಂದ, ಪ್ರೇಮ್ ಕುಮಾರ್, ಕಾರ್ತಿಕ್, ಸಂಜಯ್, ಕರ್ಮ, ಭವ್ಯ, ಉಡುಗೊರೆಯನ್ನು ನೀಡಿ ಮಕ್ಕಳ ಮೊಗದಲ್ಲಿ ನಗುವನ್ನು ಮೂಡಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ನನ್ನ ವಂದನೆಗಳು. ಪ್ರಪಂಚದಲ್ಲಿ ಉತ್ತಮ ನಾಯಕನೆಂಬ ಪಟ್ಟವನ್ನು ಮುಡಿಗೇರಿಸಿಕೊಂಡ ಭಾರತದ ಹೆಮ್ಮೆಯ ಪ್ರಜೆ, ಎಲ್ಲರ ಮನೆಯ ಮಾತಾದ ಹಳ್ಳಿಯಿಂದ ದಿಲ್ಲಿಗೆ ಎಂಬ ಮಾತನ್ನು ಪುಷ್ಟೀಕರಿಸಿದ ನಮ್ಮ ನಾಡಿನ ಹಿರಿಮೆಯ ಮಗ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಬಗ್ಗೆ ಒಂದೆರಡು ಹಿತನುಡಿಯನ್ನು ಆಡಲು ಬರುತ್ತಿದ್ದಾರೆ ಕುಮಾರಿ ನಿಶಾ ಇವರು. ದೀಪದ ಉರಿ ಮೇಲ್ಮುಖವಾಗಿ ಚಿಮ್ಮುವಂತೆ ಪ್ರತಿಯೊಬ್ಬರಲ್ಲೂ ಸಾಧಿಸುವ ಮೇಲೇರುವ ಛಲ ಸಹಜವಾಗಿ ಇರುತ್ತದೆ. ಅದನ್ನು ಪೋಷಿಸುವ ಗುಣ ಬೇಕಷ್ಟೇ. ಇದಕ್ಕೆ ನಿದರ್ಶನವೆಂಬಂತೆ ರೈಲ್ವೆ ಸ್ಟೇಷನ್ನಲ್ಲಿ ಚಾ ಮಾರುತ್ತಾ ತನ್ನ ತಂದೆಗೆ ಸಹಾಯ ಮಾಡುತ್ತಿದ್ದ ಒಬ್ಬ ಬಾಲಕ ಇಂದು ಅದೇ ದೇಶದಲ್ಲಿ ಪ್ರಧಾನಿ. ಇದು ಜಗತ್ತೇ ನಿಬ್ಬೆರಗಾಗುವಂತಹ ಅಚ್ಚರಿಯ ವಿಷಯವಾಗಿದೆ. ಗುಜರಾತ್ ರಾಜ್ಯದ ಮೆಹಸನಾ ಜಿಲ್ಲೆಯ ವಡ್ನಗರದಲ್ಲಿ ಮೋದಿ ಪರಿವಾರದಲ್ಲಿ 17 ಸೆಪ್ಟೆಂಬರ್ 1950ರಲ್ಲಿ ದಾಮೋದರ್ ದಾಸ್ ಮುಲಚಂದ್ ಮೋದಿ ಹಾಗೂ ಹೀರಾಬೆನ್ ದಂಪತಿಯ ಮೂರನೆಯ ಮಗನಾಗಿ ಜನಿಸಿದರು ನರೇಂದ್ರ ಮೋದಿಜಿ. ವಡ್ನಗರ ರೈಲ್ವೆ ನಿಲ್ದಾಣದಲ್ಲಿ ಒಂದು ಚಹಾದ ಅಂಗಡಿಯನ್ನು ನಡೆಸುತ್ತಿದ್ದ ಸಮಯದಲ್ಲಿ ಮೋದಿ ಅವರವರ ತಂದೆಗೆ ಸಹಾಯ ಮಾಡ್ತಿದ್ರು. 60ರ ದಶಕದ ಮಧ್ಯದಲ್ಲಿ ಇಂಡೋ ಪಾಕ್ ಯುದ್ಧ ನಡೆಯುವಾಗ ಬಾಲಕ ಮೋದಿ ರೈಲು ನಿಲ್ದಾಣದಲ್ಲಿ ಸೈನಿಕರಿಗೆ ಸ್ವಯಂ ಪ್ರೇರಣೆಯಿಂದ ಸೇವೆ ಸಲ್ಲಿಸುತ್ತಿದ್ರು. ಭ್ರಷ್ಟಾಚಾರ ರಹಿತ ಆಡಳಿತ, ಉದ್ಯೋಗ ಸೃಷ್ಟಿ, ಕಪ್ಪು ಹಣ ನಿಯಂತ್ರಣ, ಆರ್ಥಿಕ ಅಭಿವೃದ್ಧಿ ಹಾಗೂ ವಿದೇಶಿ ಸಂಬಂಧದ ಭದ್ರಪಡಿಸುವಿಕೆ, ರಾಮ ಮಂದಿರ ನಿರ್ಮಾಣ ಮುಂತಾದ ಭರವಸೆಗಳ ಮೂಲಕ
ಮುಂತಾದ ಭರವಸೆಗಳ ಮೂಲಕ ಅಧಿಕಾರವನ್ನೇರಿದ ಮೋದಿಜಿಯವರ ಮನದಾಳದ ಮಾತಾದ ಸಿಎಂ ಎಂಬ ಹುದ್ದೆಯನ್ನು ನಾನು ಯಾವಾಗಲೂ ಅಲಂಕರಿಸಿದ್ದೇನೆ. ನನ್ನ ಮಟ್ಟಿಗೆ ಸಿಎಂ ಅಂದರೆ ಚೀಫ್ ಮಿನಿಸ್ಟರ್ ಅಂತೂ ಅಲ್ಲ, ಸಿಎಂ ಎಂದರೆ ಕಾಮನ್ ಮ್ಯಾನ್ ಎನ್ನುವುದು. ಇದು ಅವರ ಸರಳತೆಯನ್ನು ಎತ್ತಿ ಹಿಡಿಯುತ್ತದೆ. ದೇಶದಲ್ಲಿ 2ನೇ ಬಾರಿ ಮತ್ತೆ ಪ್ರಧಾನಿಯಾದ ನರೇಂದ್ರ ಮೋದಿಜಿ ಅವರು ನಾವು ಎಂತಹ ಜಗತ್ತನ್ನು ನಿರ್ಮಿಸಬೇಕೆಂದರೆ ಈ ಜಗತ್ತಿನಲ್ಲಿ ಎಲ್ಲರಿಗೂ ನಾವು ಸುರಕ್ಷಿತವಾಗಿದ್ದೇವೆ ಮತ್ತು ಗೌರವದಿಂದ ಇದ್ದೇವೆ ಎಂಬ ಭಾವನೆ ಬರಬೇಕು. ಇದೇ ಚಿತ್ತದಲ್ಲಿ ಮೋದಿಜಿ ಸದಾ ದುಡಿಯುತ್ತಲೇ ಬಂದಿದ್ದಾರೆ. ಭೂಮಿಯನ್ನು ಮಾತಿಗೆ ಹೋಲಿಸುವ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಮೋದಿಜಿ ಇಡೀ ವಿಶ್ವವನ್ನು ಒಂದು ಕುಟುಂಬದಂತೆ ಕಾಣುವರು. ಈ ಭಾರತವನ್ನು ಕೋವಿಡ್ ಹಾಗೂ ಉಗ್ರರ ಅಟ್ಟಹಾಸದಿಂದ ರಕ್ಷಿಸುತ್ತಿರುವ ಮೋದಿಜಿ ಹಲವಾರು ಸವಾಲುಗಳನ್ನು ಎದುರಿಸುತ್ತಾ ಭಾರತವನ್ನು ವಿಶ್ವಗುರುವೆಂದು ತೋರಿಸಿಕೊಟ್ಟಿದ್ದಾರೆ. ಯೋಗ ಎಂದು ಕೇಳಿದ ತಕ್ಷಣ ವಿಶ್ವವೇ ಭಾರತದತ್ತ ನೋಡುವ ಹಾಗಾಗಿದೆ. ಭಾರತೀಯ ವಾಯುಸೇನೆ ಜೈಶ್ ಸಂಘಟನೆಯ ಉಗ್ರರ ಮೇಲೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಭಾರತೀಯ ಜನತೆಯೇ ಕೊಂಡಾಡುವಂತಹ ಸಾಧನೆಯಾಗಿದೆ. ಭಾರತದ ಅವಿಭಾಜ್ಯ ಅಂಶವಾಗಿರುವ ಜಮ್ಮು ಕಾಶ್ಮೀರ ಅನೇಕ ವರ್ಷಗಳಿಂದ ವಿವಾದಕ್ಕೆ ಸಿಕ್ಕಿದ್ದು ಇಂದೀಗ 370ನೇ ವಿಧಿಯು ಈ ರಾಜ್ಯಕ್ಕೆ ನೀಡಿರುವ ವಿಶೇಷ ಸ್ಥಾನಮಾನವನ್ನು ರದ್ದತಿ ಮಾಡಿದ ನಮ್ಮ ಮೋದಿಜಿಯವರಿಗೆ 71ರ ಜನ್ಮದಿನ. ಮೋದಿಜಿಯವರು ನಡೆದು ಬಂದ ಹಾದಿಯನ್ನು ನೋಡುವುದಾದರೆ 1967ರಲ್ಲಿ ಪ್ರವಾಹ ಪೀಡಿತ ಗುಜರಾತ್ ಜನತೆಯ ಸೇವೆ ಮಾಡಿದ್ರು. ಮುಂದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನಾಯಕರಾಗಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸೇರಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದ ಮೋದಿಜಿ 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾಗ ತಮ್ಮದೇ ರೀತಿಯಲ್ಲಿ ವಿರೋಧಿಸಿ ನಮಗೆ ಕಾಣಿಕೆ ನೀಡಿದ್ದಾರೆ. ರಾಜ್ಯಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಮೋದಿಜಿ ಅವರು 1985ರಲ್ಲಿ RSSನಿಂದ ಬಿಜೆಪಿಗೆ ನೇಮಕಗೊಂಡರು. 1987ರಲ್ಲಿ ಅಹಮದಾಬಾದ್ ಮುನ್ಸಿಪಲ್ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಾರವನ್ನು ಸಂಘಟಿಸಲು ಮೋದಿ ನೆರವಾದರು. ಮೋದಿಯವರ ಯೋಜನೆಗಳು ಬಿಜೆಪಿಯ ಗೆಲುವಿನ ಫಲಿತಾಂಶದ ಕಾರಣ ಎಂದು ಹಲವರು ವರ್ಣಿಸಿದ್ದಾರೆ. 2001 ಅಕ್ಟೋಬರ್ 7ರಂದು ಗುಜರಾತ್ ಮುಖ್ಯಮಂತ್ರಿಯಾದ ಮೋದಿಯವರು ಅನಂತರ ಸತತ 4 ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದರು. 26 ಮೇ 2014ರಂದು ಭಾರತದ ಪ್ರಧಾನಿಯಾಗಿಯೂ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ತನ್ನ ಅವಧಿಯಲ್ಲಿ ಉತ್ತಮ ಸಾಧನೆಯನ್ನೇ ಮಾಡಿದೆ. ಆರೋಗ್ಯ, ರಾಷ್ಟ್ರೀಯ ಭದ್ರತೆ, ಸ್ವಚ್ಛತಾ ಅಭಿಯಾನ ಸೇರಿ 10 ಹಲವು ಕ್ಷೇತ್ರಗಳಲ್ಲಿ ಅಪ್ರತಿಮ ಎನ್ನುವಂತೆ ದಾಖಲೆ ಸೃಷ್ಟಿಸಿದೆ. ನೋಟು ಅಮಾನ್ಯ, GST ಜಾರಿ, ಮೇಕ್ ಇನ್ ಇಂಡಿಯಾ, ಬ್ರ್ಯಾಂಡ್ ಇಂಡಿಯಾ ಎಂಬುದಕ್ಕೆ ಹೊಳಪು ಸಿಕ್ಕಿದ್ದೇ ಪ್ರಧಾನಿ ಮೋದಿ ಸಮಯದಲ್ಲಿ. ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ವಿಶ್ವದಲ್ಲಿ ಪ್ರಧಾನ ಕೇಂದ್ರವಾಗಬೇಕು ಎಂದು ಮೇಕ್ ಇನ್ ಇಂಡಿಯಾ ಜಾರಿಗೆ ತಂದಿದ್ದಾರೆ. ಡಿಜಿಟಲ್ ಇಂಡಿಯಾ, ಜನಧನದ ಹೊಸ ಹಾದಿ, ಉಜ್ವಲ ಯೋಜನೆ, ಆರೋಗ್ಯ ಯೋಜನೆ, ರಾಷ್ಟ್ರೀಯ ಆರೋಗ್ಯ ಯೋಜನೆ ಅಥವಾ ಆಯುಷ್ಮಾನ್ ಭಾರತ ಯೋಜನೆಯಡಿ ದೇಶದ ಕಡು ಬಡವರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ಯೋಜನೆ ನೀಡುವ ಪ್ರಯತ್ನ ಮಾಡಲಾಗಿದೆ. ಮನ್ ಕಿ ಬಾತ್ ನಾಗರಿಕರ ಜೊತೆಗೆ ಹೆಚ್ಚಿನ ಬಾಂಧವ್ಯ ಹೊಂದುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಕಾರ್ಯಕ್ರಮ ಮನ್ ಕಿ ಬಾತ್ ಆರಂಭಿಸಿದರು. ಸ್ವಚ್ಛ ಭಾರತ ಮಿಷನ್, ರಸ್ತೆ ಮತ್ತು ವಿದ್ಯುತ್ ಸಂಪರ್ಕ, ಮುದ್ರಾ ಯೋಜನೆ, 15,000ಕ್ಕೂ ಅಧಿಕ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿಯಲ್ಲಿ ನೋಂದಣಿಯಾಗಿದೆ. ಮುದ್ರಾ ಯೋಜನೆಯಡಿ ಸಣ್ಣ ಪ್ರಮಾಣದ ಉದ್ದಿಮೆಗಳಿಗೆ ಹಣಕಾಸು ನೆರವು ನೀಡಲಾಗುತ್ತದೆ. ವಿದೇಶಾಂಗ ನೀತಿ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ 84ಕ್ಕೂ ಹೆಚ್ಚು ವಿದೇಶ ಪ್ರವಾಸ ಮಾಡಿದ್ದಾರೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ರಾಜತಾಂತ್ರಿಕದಲ್ಲಿ ಭಾರತ ವರ್ಚಸ್ಸು ವೃದ್ಧಿಯಾಗಿದೆ. ಮೋದಿಜಿಯವರು ಜಾರಿಗೆ ತಂದ ಯೋಜನೆಗಳು ಒಂದಲ್ಲ ಎರಡಲ್ಲ. ಒಂದು ಪ್ರಧಾನಿಯಾಗಿ ಭಾರತ ಜನತೆಗೆ ಅವರು ಮಾಡಿದ ಸೇವೆ ಅತ್ಯಮೂಲ್ಯ. ಅವರ ಆತ್ಮಸ್ಥೈರ್ಯ, ಧೈರ್ಯ, ಕಾರುಣ್ಯ ಮತ್ತು ದೃಢವಾದ ಮನೋನಿಶ್ಚಯದಿಂದ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಸವಾಲು ಇವೆಲ್ಲ ಭಾರತದ ಪ್ರಜೆಗಳಾದ ನಮಗೆ ಸ್ಫೂರ್ತಿ. ಹಾಗೆಯೇ ದೇಶದ ಸಂಸ್ಕೃತಿ ಭಾರತದ ಪ್ರಜೆಗಳಾದ ನಮಗೆ ಪ್ರೇರಣೆಯಾಗಿದೆ. ಕೋವಿಡ್-19 ಸೋಂಕು ತನ್ನ ಕದಂಬ ಬಾಹುವನ್ನು ವಿಶ್ವದಾದ್ಯಂತ ಚಾಚಿ ಮಾನವನ ಅಸ್ತಿತ್ವವನ್ನು ಬುಡಮೇಲು ಮಾಡಿತು. ಈ ಸಂದರ್ಭದಲ್ಲಿ ಜನಜೀವನವೇ ತತ್ತರಿಸಿ ಹೋಗಿ ದೇಶದ ಆರ್ಥಿಕ ಸ್ಥಿತಿ ಕುಗ್ಗಿದರೂ ನಮ್ಮ ಪ್ರಧಾನಿ ಅಡೆತಡೆಗಳನ್ನೆಲ್ಲ ಮೆಟ್ಟಿ ನಿಂತು ಇಂದು ಬ್ರಿಟಿಷ್ ಹೆರಾಲ್ಡ್ ಮಾಸಿಕ ಸಂಚಿಕೆಯಲ್ಲಿ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಪರ್ಸನ್ ಎಂಬ ಶೀರ್ಷಿಕೆಯೊಂದಿಗೆ ಮುಖಪುಟದಲ್ಲಿ ಕಾಣಿಸಿಕೊಂಡಿದ್ದಾರೆಂದಾದರೆ ಇದು ನರೇಂದ್ರ ಮೋದಿ ಎಂಬ ವ್ಯಕ್ತಿತ್ವ ಏನು ಎಂಬುದನ್ನು ಪ್ರತ್ಯಕ್ಷ ನಿದರ್ಶನದ ಮೂಲಕ ತೋರಿಸುತ್ತದೆ. ವಿಶ್ವಕ್ಕೆ ದಾರಿದೀಪವಾಗಬಲ್ಲ ನೂತನ ಉಜ್ವಲ ಭಾರತ ನಿರ್ಮಾಣ
ಅವರಿಂದ ಸಾಧ್ಯವೆಂದು ಗಟ್ಟಿಯಾಗಿ ನಂಬಿರುವ ದೇಶದ ಜನತೆ ನಾವು ಸದಾ ಮೋದಿಯವರ ಬೆಂಬಲವಾಗಿರೋಣ. ಮುಂದೆ ಇಂತಹ ನಾಯಕರು ನಮ್ಮ ದೇಶದಲ್ಲಿ ಮೂಡಿಬರಲಿ ಎಂದು ಆಶಿಸುತ್ತೇನೆ. ಜೈ ಹಿಂದ್. ವರ್ತಮಾನದಲ್ಲಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವ ಪ್ರಧಾನಿ ಮೋದಿಜಿಯವರ ಬಗ್ಗೆ ಒಂದೆರಡು ಹಿತವಚನವನ್ನಾಡಿದ ನಿಶಾ ಕುಮಾರಿ ಅವರಿಗೆ ಧನ್ಯವಾದಗಳು. ಇದೀಗ ಸೇವಾ ಸಮರ್ಪಣಾ ಕಾರ್ಯಕ್ರಮದಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಾಚರಣೆ ಮಲ್ತಿಜ್ಜೇರನ್ನಾಂಡ ಈ ದೇಶದ ಸ್ಥಿತಿ ಎಂಚಿನ ಆತು ಪಂಡ್ಪೇನ ಊಹೆ ಮಲ್ಪರ ಸಾಧ್ಯ ನಂಗೆ ಮಾತ್ರ ಗೊತ್ತುಂಡು ಎಂಕಲು ರಾಜಕೀಯ ಡಿಜ್ಜ ಆಂಡ ಈ ದೇಶದ ಒಂದು ಪ್ರಜೆಗಳಾದಿತ್ತದು ಮುಲ್ತ ಸಮಸ್ತ ಭಾರತೀಯರನ್ನ ಮುಖ್ಯವಾದ ಹಿಂದುಲ್ನ ಯೋಗಕ್ಷೇಮನ ತೋಡು ನಮ್ಮ ಐಕೋಸ್ಕರ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ದುರ್ಗಾವಾಹಿನಿ, ಮಾತೃ ಮಂಡಳಿ ಮಾತೆ ಒಟ್ಟು ಸೇರಿದು ನಮ್ಮ ಉದ್ದೇಶ ಐತೆ ಭಾರತದ ಸಂಸ್ಕೃತಿ ಉರಿಯೋಡು, ಧರ್ಮ ಉರಿಯೋಡು, ನಮ್ಮ ಭಾರತೀಯರಾದಿತ್ತಿನ ಬಹುಸಂಖ್ಯಾತ ಹಿಂದುಲು ಎರಡನೇ ದರ್ಜದ ಒಂಜಿ ಪ್ರಜೆಗಳಾದ ದೈನ್ಯದ ಜೀವನ ಮಲ್ಪನ ಒಂಜಿ ಪರಿಸ್ಥಿತಿ ಹಿಡಿದು ಪಿದಾಯಿ ಬರೋಡು ಐಕೋಸ್ಕರ ನಮ್ಮ ಮಾತ ಹೋರಾಟ ಮಲ್ತೊಂದುಲ್ಲ ಬಂದುಲ ಅಂತ ಕೃಷ್ಣ ಭಟ್ರ ಪಂಡೇರಿ ಒಂಜಿ ವ್ಯಕ್ತಿಗೆ ರಡ್ಡು ಮುಖ ಉಂಡು ಪ್ರತಿವರಿಲ ಇನಿ ಈತಿ ಜನ ರಿಕ್ಷಾ ಚಾಲಕೇರಿ ಒಕ್ಕ ಪಾಲಕೇರ್ ಮಾತ ನಿಗಲಿಡೆ ಬೈದರ್ ಈತಿ ಮಾತ ಕೆಲಸ ಇತ್ತಿಂಡಲ್ಲ ನಿಗಲ ಬಂಜಿಗೋಸ್ಕರ ಕಾಂಡಿಡ್ದು ಬಯ್ಯ ಮುಟ ನಿಗಲ್ ಬೆನ್ಪು ನಗಲು ಈ ದುಬಾರಿ ಪೆಟ್ರೋಲು ಈ ಸಂದರ್ಭಡ್ಲ ಏತ ಯಥಾಚಿತ್ ಐಕಿ ಸಂಭಾವನೆಯನ್ನು ಪಡೆದು ನಿಗಲ್ನ ಆ ವೆಹಿಕಲ್ ಎಂಚಿನ ಆ ವಾಹನದ ಒಂಜಿ ವ್ಯವಸ್ಥೆ ನಿಗಲ್ನ ಸ್ವಂತ ಬಂಜಿ ನಿಗಲ್ನ ಕುಟುಂಬದ ನಿರ್ವಹಣೆದ ಜೊತೆ ಹೆಂಗೆ ಗೊತ್ತುಂಡು ಮುರಾನಿ ಕೊರೋನಾದ ಸಂದರ್ಭಡು ನಮ್ಮ ಕುಡ್ಲಡು ಬೇತೆ ಬೇತೆ ಬಾಗಡು ನಮ್ಮ ರಿಕ್ಷಾದ ಬಂದಲು ಎಂಚಿನ ಕೆಲಸ ಮಲ್ತೇರೆ ನಾನು ಈತ ಮಾತ್ರ ಪಂಪ ಒಂದು ನಮ್ಮ ಬೇರೀನು ನಮ್ಮ ತಟ್ಟೊಣ್ಣತ್ತು ಒಂಜಿ ಸಂದರ್ಭಡು ರಡ್ಡನೇ ಅಲೆ ಬತ್ತಂಡು ಕೊರೋನಾದ ರಡ್ಡನೇ ಅಲೆಟ್ಟು ಜನಕಂಗೆ ಅಲಾಯರೆ ದೇಶ ಒಂಜಿ ವಿಚಿತ್ರ ಪರಿಸ್ಥಿತಿನಿ ಎದುರು ಮಲ್ತಂಡು ಇನಿ ಏರ್ನ ಪುಣ ಪಿದಾದಿ ಪುಂಡು ಎಲ್ಲ ಏರಿಗೆ ಒಂದು ಪಣಪಿನ ಗೊತ್ತುಜ್ಜಿ ಏತೋ ದುಡ್ಡು ಪಡು ಆಸ್ತಿ ಪಾಸ್ತಿ ಸ್ಥಾನ ಮಾನ ಎಂಚಿನ ಅಂಡಲ ಈ ಕೊರೋನಾ ಒಂಜಿಲ ಲೆಕ್ಕ ಮಲ್ತಜ್ಜಿ ಒಂಜಿ ರೀತಿ ಪಣಪ ಬಂದುಲ ಮನುಷ್ಯ ಯಾನು ಎರಡ ದುಡ್ಡುಂಡು ಎಂಕ ಅಧಿಕಾರ ಉಂಡು ಎರಡ ಸಾಮರ್ಥ್ಯ ಉಂಡು ಎರಡ ಮಸಲ್ ಪವರ್ ಉಂಡು ಒಂದು ಕೊಬ್ಬುದು ಆ ಮಿತ್ತು ಪೋನಾಗ ಭಗವಂತೆ ಒಂಜಿ ಮೆಲ್ಲ ಕುಟ್ಟಿದೀಪೆ ಮಗನೇ ನಿನ್ನ ಮಲ್ಲಾದಿ ಉಂಡತ್ತ ನಿನ್ನ ಈ ಮಾತ ಒಂದುಂಡತ್ತ ನೆಕ್ಕೊಂಜಿ ಫುಲ್ ಸ್ಟಾಪ್ ಆಡ್ಲ ನಿನ್ನ ಕೈಟ್ ದಾಲಜ್ಜಿ ಪೂರ ಯಾನು ನಿರ್ಣಯ ಮಲ್ಪ ಅಂತ ಪಂಡದು ಮನುಷ್ಯಗೆ ತನ್ನ ವ್ಯಕ್ತಿತ್ವ ತಾನು ಏರಿ ತನ್ನ ಕರ್ಮ ಎಂಚಿನ ಕರ್ತವ್ಯ ಎಂಚಿನ ಒಕ್ಕ ಈ ಜೀವನ ಪಣಪಿನ ಏತ್ ಕ್ಷಣಿಕ ಏತ್ ಒಂಜಿ ಅಭದ್ರತೆ ಉಂಡು ಪಣಪಿನ ದೇವರಿ ಕೊರೋನಾ ಈ ಸಂದರ್ಭಡು ರಡ್ಡ ವಿಚಾರನ ಪಣಪ ಈತಾದೆ ಪಂಡೇರಿ ಈ ಒಂಜಿ ಆಶ್ರಮ ನಮ್ಮ ಅನಾಥಾಶ್ರಮ ಅಂದ ಪಣಪುಜ 42 ವರ್ಷದ ದಿಂಚಿ ಈ ಭಾಗಡು ಈ ಒಂಜಿ ದೇವಾಲಯಡು ಪಾಪದ ನಮ್ಮ ಜೋಕುಲೆಗೆ ಒಂಜಿ ಆಶ್ರಯ ಕೇವಲ ರಕ್ಷಣೆ ಮಾತ್ರತೆ ಉಣಸಿ ವಿದ್ಯೆ ಆರೋಗ್ಯ ವಸ್ತ್ರ ಮಾತ ಕೊರ್ದು ಎಡ್ಡೆ ಸಂಸ್ಕಾರಡು ಅಗಲು ಬೊಲೆಪು ಲೆಕ್ಕ ಮಲ್ಪಡು ಬಂದುಲ ಒಂಜಿ ವಿಚಾರ ಮಲ್ಪಲೆ ಎತೋ ಜನ ಶ್ರೀಮಂತರುಳ್ಳೇರು ಯಾನು 4 ವಿದ್ಯಾಸಂಸ್ಥೆ ನಡಪುಡುವೆ ಎಡ್ಡೆ ಇಂಗ್ಲೀಷ್ ಶಿಕ್ಷಣ ಬೋರ್ಡು ಆಧುನಿಕ ಶಿಕ್ಷಣ ಬೋರ್ಡು ಒಂದು ಜೋಕುಲಿನ ಪಾಡುವೇರಿ ಆ ಶ್ರೀಮಂತ ಜೋಕುಲ್ನ ಹಣೆಬರ ತೂರುಂದಂಡ ಅಗಲಿಗೆ ಸಂಸ್ಕಾರದ ಗಂಧಗಾಳಿಚ್ಚಿ ಅಪ್ಪಮ್ಮಗೆ ನಮಸ್ಕಾರ ಮಲ್ಪಡು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಎನ್ನ ಇಲ್ಲದ ಸಂಸ್ಕಾರ ಎಂಚಿನ ನಮ್ಮ ಹಿರಿಯರು ಎಂಚಿನ ನಮ್ಮ ಭಾರತದ ಇತಿಹಾಸ ಎಂಚಿನ ರಾಮೇಯರಿ ಕೃಷ್ಣೇಯರಿ ಭಗವದ್ಗೀತೆ ಎಂಚಿನ ಪಡ್ಪುಂಡ ಆಯ್ತ ಗಂಧ ಗಾಳಿ ಗೊತ್ತಾ ಅಂತನೇನಿ ಕಾಲೇಜಿ ಶಾಲೆ ಪೋಪಿನ ಜೋಕುಲು ಉಳ್ಳೇರಿ ರಾಮಗಲ ಸೀತೆಗಲ
ಎಂಚಿನ ಸಂಬಂಧ ಬಣ್ಣ ರಾಮನ ತಂಗಡಿ ಸೀತೆ ಅಂತ ಪಂಡ್ಪನಕ್ಲು ಉಳ್ಳೇರಿ ಆಯನ ಬುಡದಿಂದ ಪಂಡು ಗೊತ್ತಂದಿನಕ್ಲು ಉಳ್ಳೇರಿ ಒಂಜಿ ಕ್ವಿಝಿಡಿ ಅಮಿತಾಬ್ ಬಚ್ಚನ್ ಒಂಜಿ ಪ್ರಶ್ನೆಗೆ ಎಂಡೆ ದಶರಥಗಿಲ ರಾಮಗಿಲ ಎಂಚಿನ ಸಂಬಂಧ ಅಂತ ಅದಕ್ಕೆ ಉತ್ತರ ಗೊತ್ತಂತಿನ ಎಷ್ಟೋ ಜನ ಇದ್ದಾರೆ. 1 ಕೋಟಿ ಸಂಪಾದನೆ ಮಲ್ತು ಬೈದನೆಗಳು ನಾಡೊಂದು ಬೈದನೆಗಳು ಅಂಚಿನ ಸಂಸ್ಕಾರ ಕೊರಂದಿನ ಜೋಕ್ಲೇನು ನಮ್ಮ ಇನಿ ತಯಾರು ಮಲ್ತೊಂದುಲ್ಲ ಬಂದುಲ ಇನಿ ಎಟ್ಟು ರೀತಿದ ಒಂಜಿ ಸಂಸ್ಕಾರ ಕೊರ್ಪಿನ ಒಂಜಿ ವ್ಯವಸ್ಥೆ ನಮ್ಮ ಸಂಸ್ಥೆಡು ನಡ್ತೊಂದುಂಡು ಐತ ಒಟ್ಟಿಗೂ ಬಂದುಲ ಈ ದೇಶ ಈ ನಮ್ಮ ಸಮಾಜಡು ಏರ್ಲ ಅನಾಥ ಪ್ರಜ್ಞೆಡು ಇಪ್ಪರಲ್ಜಿ ಎಂಗೆಲ್ಲಿ ಕೇಮ್ನಗಳು ಏರ್ಲ ಇಜ್ಜಿ ಪಂಪಿನ ಭಾವನೆಡೆ ಒಂಜಿ ವ್ಯಕ್ತಿ ಆಯನ ವ್ಯಕ್ತಿತ್ವ ನಿರ್ಮಾಣ ಅವರ ಬಲ್ಲಿ ಪಂಪಿನ ಉದ್ದೇಶಡು ಈ ಸಂಸ್ಥೆ ಕೆಲಸ ಮಲ್ತೊಂದುಂಡು. ಈ ಸಂದರ್ಭಡು ಈತ ಮಾತ್ರ ಯಾನು ಪಣುವೆ ನಿಗಲು ಬಂಜಿಗೋಸ್ಕರ ನಿಗಲು ಬೆನ್ಪರೆ ಆಂಡಲ ಇನಿ ಬೆಂಗಳೂರು ಬೇತ ಕಡೆಗೆ ಪೋಂಡ ಅಲ್ಪ ಹೆಂಚ ಈ ರಿಕ್ಷಾ ಚಾಲಕರನಗಳು ಕೆಲಸ ಮಲ್ಪೇರಿ ಬಸ್ ಸ್ಟ್ಯಾಂಡ್ ಹಿಡ್ದು ಕಾಂಡ 5 ಗಂಟೆಗೆ ಇಂಚಿನಡೆ ಪೋಡು ರಾಜಾಜಿನಗರಗ ಉಡಗಾಂಡ ಪೋಡು ಮಣ್ಣನಾಂಡ ಅಡೆಗೆ ಬರ್ಪುಜಿ ಡಬಲ್ ನಿಗಲೊಂದು ಕೊರಲೆ ಮೂಜಿಪಾಲು ಕೊರಲೆ ಬೇಟೆ ಬೇಟೆ ರೂಟ್ ಕೊಣದು ಅಗ್ಲೇನು ಮುಟ್ಟಾವನ ಇಂಜ ಘಟನೆ ಉಂಡು ಆಂಡ ಕುಡ್ಲದ ಮಟ್ಟಿಗೆ ಒಂದು ಸತ್ಯಗೂ ದೂರ ಆಯನ ಮಾತು ದೇಗನಗ ಆಯ್ನ ಆತ ಪ್ರಾಮಾಣಿಕ ತನಡು ಒಂಜಿ ಪೊಡಿಂಜ ಅವಳು ಮಧ್ಯರಾತ್ರಿ ಬತ್ತಂಡಲ್ಲ ಸುರಕ್ಷಿತವಾದ ಅಗ್ಲೇನು ಇಲ್ಲ ಮುಟ್ಟಾಪನ ಓ ರೀತಿ ಇಡ್ಲ ಒಂಜಿ ಶೋಷಣೆ ಮಲ್ಪಂದ ಏತ ಅಗತ್ಯ ಉಂಡ ಆತ ಆ ಚಾರ್ಜಿನ ದೆತ್ತೊಂದು ಐತ ಒಟ್ಟಿಗೂ ನಿಗಲ್ನ ಕುಟುಂಬದ ಪೋಷಣೆದ ಒಟ್ಟಿಗೂ ಸಮಾಜಗಳ ನಿಗಲ್ ಸ್ಪಂದನೆ ಮಲ್ತೊಂದುಲ್ಲರು. ವಿಶ್ವ ಹಿಂದೂ ಪರಿಷತ್ತ ಒಂಜಿ ವಿಭಾಗ ಉಂಡು ಘಟಕ ಉಂಡು ರಕ್ಷಾ ಚಾಲಕ ಒಕ್ಕ ಮಾಲಕರ ಒಂಜಿ ಸಂಘಟನೆ ನಮ್ಮ ಪ್ರವೀಣ್ ಅಣ್ಣೆ ಅವನು ಮಾತ ವ್ಯವಸ್ಥೆ ಮಲ್ತೊಂದುಲ್ಲರಿ ನಿಗಲ ಐಟು ಮಾತ ಸೇವೆ ಮಲ್ತೊಂದುಲ್ಲರಿ ನಿಗಲ್ನ ಇಲ್ಲದ ಜೋಕುಲ್ವಾಲ್ನ ಬುಡದಿ ತಂಗಡಿನ ಯೋಗಕ್ಷೇಮದ ಒಟ್ಟಿಗೂ ಸಮಾಜದ ಬಗ್ಗೆಲ ಯೋಚನೆ ಮಲ್ಪರ ಪಂಪಿನಕ್ಕೆ ಮುರಾನಿ ರಡ್ಡನೇ ಅಲೆ ಬಂದಾಗ ಒಂಜಿ ಕ್ಷೋಭೆ ನಿರ್ಮಾಣ ಅನಗ ಏತು ಜನ ಶವನು ರಿಕ್ಷೊಳ್ಳೆ ತಂದು ಪೋತಾರೆ ಮರ್ದು ಉಣಸು ಒಂದೇನು ಟಿಫನ್ ಕೊರ್ಪಿನ ಅಂಚನೆ ಕಾಲ ಆಯ್ನ ಅಗಲ ಸಂಬಂಧಿಕರು ತಂಡ ದೂರದ ಊರಿಗೆ ಅಗಲಿರ್ಬೋದು ಒಂಜಿ ಕಾಸು ತೆತ್ತೊಂದೆ ಉಳಿದು ಬೈದಿನ ನೂರಾರು ಉದಾಹರಣೆಯನ್ನು ಎಂಕಲ್ನ ಗಮನ ಕೊಡ್ತೇನೆ. ಆಯ್ನ ಹಿಡ್ದವರ ಇನಿ ಎಂಕಲ್ನ ಉದ್ದೇಶಿಂಚಿನ ನಗ ಏರಿ ನಮ್ಮ ಆಶಾ ಕಾರ್ಯಕರ್ತರು ಉಳ್ಳೇರು ಜೀವದ ಹಂಗು ಬುಡ್ದು ಇನಿ ಕೆಲಸ ಮಲ್ತೊಂದುಳ್ಳೇರಿ ನಿಖಲುಳ್ಳರಿ ಅಂಚನೆ ಯಾನು ಭಾರಿ ಸಂಭ್ರಮೋಡು ಸಂತೋಷಡು ಆತ್ಮಾಭಿಮಾನೋಡು ಪಂಪ ಎನ್ನ ಬಜರಂಗ ದಳದ ಕಾರ್ಯಕರ್ತರು ಉಳ್ಳೇರಿ ಮುರಾನಿ ನಡತೆನ ಈ ಸಂದರ್ಭಡು ತಿಂಗಳಾನುಗಟ್ಲೆ ಇಲ್ಲಡು ಪೋವಂದ ವೆಲ್ಲಾಕ್ ಆಸ್ಪತ್ರೆಡೆ ಕುಲ್ಲುದು ಇಲ್ಲ ಪೊಣ್ಣು ನಾಂಡ ಸಾಂಕ್ರಾಮಿಕ ರೋಗ ಬರುಂದಿಪ್ಪು ಏ ಓವು ಸಂದರ್ಭಡು ಕಂಡನೆ ಬುಡದಿನ ಒಂಜಿ ಮೃತದೇಹನ ಮುಟ್ಟರೆ ಬೈದೆ ಅಮ್ಮನ ಮೃತದೇಹ ಜೋಕ್ಲೆ ಬುಡ್ಚಿ ಆರ್ನ ಬಂಗಾರದಾಲ ಪರ್ಸು ತಿಂದ ಕೊರ್ಲೆ ಆರ್ನ ಶವನ ನಿಗಲೇ ಕೊಣಲೆ ಅವನ ಸಂಸ್ಕಾರ ಮಲ್ಪಲೆ ಪಂಪಿನ ಒಂಜಿ ಪರಿಸ್ಥಿತಿ ಒಂಜಿ ಕ್ಲಿಷ್ಟ ಪರಿಸ್ಥಿತಿಡೆ ಏನ ಜವಣೆರೆ ಏನ ಸಹೋದರರೇ ತಂಕಲ್ನ ಜೀವದ ಹಂಗು ಹುಡ್ದು ನಿಗಲೆ ಗೊತ್ತುಪಡು ಮಾತನ್ನ ಗಮನ ಕೊಂಡ್ಪಿನಿ ಕುಡ್ಲದ ಒಂಜಿ ಕೇಂದ್ರಡು 293 ಶವ ಸಂಸ್ಕಾರ ಮಲ್ತಿನ ನಮ್ಮ ಜವಣೆರೆ ನಮ್ಮೊಟ್ಟು ಗುಲ್ಲೇರಿ ಏರ್ಲ ಪ್ರಚಾರ ಪ್ರಸಿದ್ಧಿ ದಾಲ ಅಗಲಿಗಿಜ್ಜಿ ಅಂಚನೆ ಏರೇರ್ನ ಇಲ್ಲಗು ಅರಿಜಿಂದಾಂಡ ಬಡತನ ಇತ್ತಂದಾಂಡ ಅಗಲಿಗೆ ಅವನು ಕೊರ್ಪಿನಿ ಕಾಯಿಲೆಡು ನರಳೊಂದಿತ್ತಿನ ರೋಗಿಗೆ ಔಷಧಿ ಕೊರ್ಪಿನಿ ಒಲ ಉಣಸು ಕಾಪಿ ತಿಂಡಿಜಿಂದಾಂಡ ಅವನು ಕೊರ್ಪಿನಿ ಮಾತ ಕೆಲಸನ್ನ ನಿಸ್ವಾರ್ಥ ದೃಷ್ಟಿಡೆ ಮಲ್ದಿರೆ ನಮನ ತೂಪಿನ ಕಣ್ಣು ಪಿದಾಯಿಡುಪ್ಪು ಆಂಡ ಒಂಜಿ CC ಕ್ಯಾಮರಾ ಮಿತ್ತಿಡು ತೂವೊಂದುಂಡು ಬಂದುಲ ನಿಗಲೆನ್ನ ಜನ ತೂವಂದೆಪ್ಪರೆ ಯಾವು ತೂದಿಪ್ಪರೆ ಯಾವು ನಮ್ಮ ಮಲ್ಪುನ ಮಾತ ಕೆಲಸನ್ನ ತೂಪಿನ ಒಂಜಿ ಕಣ್ಣು ಮಿತ್ತಿಡುಂಡು ಕ್ಯಾಮರಾ ಅವು ಪೂರ ಗ್ರಹಣ ಮಲ್ತದೆ ಅಲ್ಪ ದಾಖಲೆ ಮಲ್ತೊಂದುಂಡು ಇಂಜಿಂಚಿನ ಕೆಲಸ ಮಲ್ತಾರಂದು ಎನ್ನ ತರುಣೇರನ ಬಗ್ಗೆ ಇಂಜ ಅಭಿಮಾನ ಪುಣ್ಯಂಕೆ ಅಂಚನೆ ಸೇವಾ ಎಂಚಿನ ಆಶಾ ಕಾರ್ಯಕರ್ತರ ಬಗ್ಗೆ
ಅಂಚನೆ ನಿಸ್ವಾರ್ಥ ಸೇವೆ ಮಲ್ದಿನ ನಮ್ಮ ರಿಕ್ಷಾದ ಚಾಲಕರೇ ನಿಗಲು ಮಾತ ಕೋಟ್ಯಾಧಿಪತಿಗಳು ಹತ್ತು ಸಾಲ ಸೋಲ ಮಲ್ತದು ರಿಕ್ಷಾ ಜೊತೆಂದರು ದಿನದ ಬಾಡಿಗೆಗೆ ನಿಗಲು ರಿಕ್ಷಾ ನಡಪಡೋದಿಲ್ಲರು. ಈ ಸಂದರ್ಭಡ್ಲ ಎನ್ನ ಕರ್ತವ್ಯ ಸಮಾಜನ ಯಾನು ಎನ್ನಡ್ದು ಬಂಗವು ಇತ್ತಿನ ಹಾಗೆ ಯಾನು ಸೇವೆ ಮಲ್ಪಡು ಹೊಂಪಿನ ಒಂಜಿ ಭಾವನೆಡೆ ನಿಗಲಿ ಕೆಲಸ ಮಲ್ತೊಂದುಳ್ಳರು. ఆయన ಹಿಡ್ದವರ ಒಂದು ನಿಗಲಿನಿ ಇನಿ ಒಂಜಿ ಗೌರವ ಮಲ್ಪನ ಅನ್ನಗ ಒಂಜಿ ನಿಗಲ್ ಮಲ್ತನ ನಿಸ್ವಾರ್ಥ ಸೇವೆ ನನಂಜಿ ನನಾತ ಜವಾಬ್ದಾರಿ ನಿಗಲಿಗೆ ನನ ಇಂಚಿನ ಕಷ್ಟ ಬರೆಯವಲ್ಲಿ ಮೂಜನಾಲೆ ಬೊಡ್ಚಿ ಬಂಡಲ ಬರುವರಂದೆ ಕುಲ್ಲು ಎಂಚಿನ ಕ್ಲಿಷ್ಟಕರ ಪರಿಸ್ಥಿತಿ ಇಡೀ ಸಮಾಜ ಒಟ್ಟಾದ ನಮ್ಮ ಈ ದೇಶದ ರಕ್ಷಣೆಗೆ ದುಂಬಾವಡು ಐತ ಒಟ್ಟುಗು ಕೊನೇತ ಒಂಜಿ ಪಂಪ ನಿಗಲಿಗೆ ಯಾನು ಹಿತವಚನ ಪಂಪುನ ಒಂಜಿ ಸ್ಥಾನಡುಜಿ ಆಂಡ ಇನಿ ನಮ್ಮ ದೇಶದ ಭದ್ರತೆ ಅತ್ಯಂತ ಕಷ್ಟ ಪರಿಸ್ಥಿತಿ ಉಂಡು. ಭಯೋತ್ಪಾದಕರೇ ಈ ದೇಶದ ವಿಧ್ವಂಸ ಕಾರ್ಯ ಮಲ್ಪನ ಜನ ಪಿದಾಯಿಡ್ದು ಬರೋಡುಂದುಜಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಶ್ರೀಲಂಕಡು ಬರೋಡುಂದುಜಿ ನಮ್ಮ ಮಧ್ಯಡುಲ್ಲೇರಿ ನಮ್ಮ ಮಧ್ಯಡು ಬುಲೆವಂದುಲ್ಲೇರಿ ನಮನ ಹಿಂದುಲೇನಿ ಹಿಂದೂ ರಾಷ್ಟ್ರನೇ ಹಿಂದೂ ಸಂಸ್ಕೃತಿನೇ ಹಿಂದೂ ಧರ್ಮನು ನಾಶ ಮಲ್ಪರ ಸಾವಿರಾರು ಕದಂಬ ಬಾಹುಲು ಕೈಗಳು ಇನಿ ತಯಾರಾದುಲ್ಲ ನಿಗಲಿಗೆ ಮಾತೆರೆಡ್ದು ದುಂಬ ಅಗಲ್ನ ಪರಿಚಯ ಹಾಕೊಂಡು ಅಗ್ಲು ಎಂಚ ಪಾತೆರೊಂದು ಪೋಪೇರಿ ಅಗಲ್ನ ಚರಿಯ ಎಂಚಿನ ಉದ್ದೇಶ ಎಂಚಿನ ನಿನಗೆ ಗೊತ್ತಾಪುಂಡು ಅಗಲ್ನ ಬಗ್ಗೆ ದಾಳಾಂಡಲ ಕೆಟ್ಟ ಮಾಹಿತಿ ಉಣ್ಣುಂದಾಂಡ ದಯದೀದು ನಮ್ಮ ಕಾರ್ಯಕರ್ತರು ವಿಶ್ವ ಹಿಂದೂ ಬಜರಂಗದ ಕಾರ್ಯಕರ್ತರಿಗೆ ನಿಗಲು ಪಣ್ಣೆ ಅಂಚನೆ ಪೊಲೀಸ್ ಇಲಾಖೆಗೆ ತೆರಿಪಾಲೆ ನಿಗಲಿಗೆವನೆ ಎದುರು ಸಾಪಿನ ಪೂರ್ತಿ ಧೈರ್ಯ ನಿಗಲಿ ಉಂಡು ಸಾಮರ್ಥ್ಯ ಉಂಡು ಪಣಂದ ಒಕ್ಕ ಒಂಜಿ ರಡ್ನೇ ಬಾರಿ ಈ ರೀತಿ ಒಂಜಿ ಸೇವಾ ಕಾರ್ಯ ಮಲ್ಪನಗಳಿಗೆ ನಮ್ಮ ಈ ವ್ಯವಸ್ಥೆಡೆ ನಿಗಲೇನು ಗುರುತಿಸಾದ ನಿಗಲ್ನ ಹೃದಯಡುಪ್ಪನ ಆ ಭಗವಂತೆ ಪ್ರತಿಯೊರಿಲ್ಲ ಒಂದು ಭಗವಂತನೇ ಒಂದು ಅಂಶ ಆ ಭಗವಂತಗೆ ತೃಪ್ತಿ ಅವರ ಒಂದು ಎಲ್ಲಿಯ ಕಾರ್ಯಕ್ರಮನ ಇನ್ನು ಜೋಡಣೆ ಮಲ್ದ ಇನ್ನು ಒಂದು ಕಿಂಜ ಬಾಲ ಆ ಬಾಲದ ಪಪ್ಪ ಮಿಡ್ಲ್ ಈಸ್ಟ್ ಉಳ್ಳೇರಿ ಅಪ್ಪ ಅಜ್ಜಿ ಮಾತ ಬರ್ತದೆ ಅಗೆಲ್ಲ ಇನಿ ಹುಟ್ಟು ಹಬ್ಬನ ಇನಿ ಮೂಲ ಆಚರಣೆ ಮಲ್ದೇರಿ ಅಂಜನೆ ಎನ್ನ ಪೊರುಳುದ ಜೋಕುಲು ಇನಿ ಉಳ್ಳ ಅಗಲ ದಾಲ ಅಗಲಿನ ಕೇಂದ್ರಿ ಇಜ್ಜಿಂದ ಅಗಲೆ ಭಾವನೆ ಬರಬಲ್ಲಿ ಅಕುಲ್ನಲ ಸಾಮೂಹಿಕ ಇನಿ ಒಂಜಿ ಪುಟುಕಿನ ಪರ್ಬನೆ ಸಂಭ್ರಮಡು ನಮ್ಮ ಆಚರಣೆ ಮಲ್ತದೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಇಡೀ ಜಗತ್ತು ಸುಖಟಿಪ್ಪಡೆ ಆ ಜಗತ್ತು ಸುಖಟಿಪ್ಪಡು ಬಣ್ಣಗ ನಾವು ಮಾತ್ರ ಭಾರತದಗಳು ಮಾತ್ರ ಕರ್ನಾಟಕದಗಳು ಮಾತ್ರ ಕುಡ್ಲದಗಳು ಮಾತ್ರ ಅತ್ತು ಇಡೀ ಮಾನವ ಕುಲ ಇನಿ ಎಡ್ಡ ದಿನನ್ ತೂಪ್ಲೆ ಕಾವಡಿಂದ ಭಗವಂತನ ಪ್ರಾರ್ಥನೆ ಮಲ್ತದೆ. ರಡ್ಡು ಪಾತೆರಡೊಂದು ಅವಕಾಶ ಮಲ್ತಿಕೊರ್ಲಿಕ್ಕೆ ಎನ್ನ ಹೃದಯದ ಅಂತರಾಳದ ಭಗವಂತನ ಒಂಜಿ ಪ್ರಾರ್ಥನೆ ಮಲ್ತದೆ. ದೇವ ಶ್ರೀ ಗಣೇಶ 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 ದೇವ ಶ್ರೀ
ಅತ್ಯಂತ ಹಿರಿಯ ವ್ಯಕ್ತಿಯಾಗಿ ಆಗಮಿಸಿರುವ ಶ್ರೀ ಶ್ರೀಧರ್ ಭಟ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಪ್ರೊಫೆಸರ್ MB ಪುರಾಣಿಕ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಸಂಸ್ಥೆಯ ಟ್ರಸ್ಟಿಯಾಗಿ ಆಗಮಿಸಿರುವ ಗೋಪಾಲ್ ಕುತ್ತರ್ ಸರ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಸಂಸ್ಥೆ ಇನ್ನೋರ್ವ ಟ್ರಸ್ಟಿಯಾಗಿ ಆಗಮಿಸಿರುವ ಕೆರೆಮನೆ ನರಸಿಂಹ ಹೆಗ್ಡೆ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಸಂಚಾಲಕರಾಗಿ ಆಗಮಿಸಿದಂತಹ ಡಾಕ್ಟರ್ P ಅನಂತಕೃಷ್ಣ ಭಟ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಟ್ರಸ್ಟಿಯವರು ವೇದಿಕೆಯನ್ನು ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇದೀಗ ತ್ರಿಚಕ್ರ ಪಯಣದ ಸಾರಥಿಗಳಿಗೆ ನಮ್ಮ ಆಶ್ರಮದ ಪರವಾಗಿ ಒಂದು ಕೈಚೀಲದಲ್ಲಿ ಕಿರು ಕಾಣಿಕೆಯನ್ನು ಕೊಡಲು ಇಚ್ಛಿಸುತ್ತಿದ್ದಾರೆ. ಅದರಂತೆ ಹೆಸರು ಓದಿದ ಪ್ರಕಾರ ಬಂದಂಥ ಎಲ್ಲ ಸಾರಥಿಗಳು ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೂಮಾಲೆ, ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀ ಬಾಲಕೃಷ್ಣ, ಶ್ರೀ ನವೀನ್ ಇವರು, ಶ್ರೀ ಆನಂದ್, ಶ್ರೀ ವಿಶ್ವನಾಥ್, ಶ್ರೀ ಸದಾಶಿವ ಶೆಟ್ಟಿ, ಶ್ರೀ ವೆಂಕಟೇಶ್, ಶ್ರೀ ಮುತ್ತು ಇವರು, ಶ್ರೀ ಕೃಷ್ಣಪ್ಪ ನೀರ್ಮಾರ್ಗ, ಶ್ರೀ ಚಂದ್ರ, ಶ್ರೀ ಸುರೇಶ್, ಶ್ರೀ ತಾರನಾಥ್, ಶ್ರೀ ಸಂಜೀವ ಕದ್ರಿ, ಗೋಪಾಲ್ ಅಡ್ಯಾರ್, ಶ್ರೀ ಪದ್ಮನಾಭ್, ಶ್ರೀ ಮಂಜು ಶಿವಬಾಗ್, ಮನೋಹರ್ ಕಾರ್ಯದರ್ಶಿ ಮನೋಹರ್ ಸರ್ ಅವರು ಹಾಗೂ ಶಿವಾನಂದ್ ಮೆಂಡರ್ ಕಿಟ್ಗಳನ್ನು ಕೊಡಬೇಕಾಗಿ ಕೇಳಿಕೊಳ್ಳಿ.
ಮೋಹನ್ ಕದ್ರಿ, ಮೋಹನ್ ಕದ್ರಿ, ದಯಾನಂದ ದೇವಾಡಿಗ, ಶ್ರೀರಾಮಚಂದ್ರ, ಶ್ರೀ ವೆಂಕಟಪ್ಪ, ಶ್ರೀ ಕೇಶವ, ಶ್ರೀ ಕೇಶವ, ಶ್ರೀ ಯತೀಶ್, ಶ್ರೀ ಯತೀಶ್, ಶ್ರೀ ಹರೀಶ್, ಶ್ರೀ ಹರೀಶ್, ಶ್ರೀ ಜೀವಂಧರ್, ಶ್ರೀ ವಿಶ್ವನಾಥ್, ಶ್ರೀ ವಿಶ್ವನಾಥ್, ಶ್ರೀ ಪುಂಡಲಿಗ, ಶ್ರೀ ನಿಖಿಲ್, ಶ್ರೀ ಕಾರ್ತಿಕ್, ಶ್ರೀ ಕಾರ್ತಿಕ್, ಶ್ರೀ ಮಂಜು, ಶ್ರೀ ಮಂಜು, ಶ್ರೀ ಪ್ರಕಾಶ್, ಶ್ರೀ ನವೀನ, ಶ್ರೀ ನವೀನ್, ಶ್ರೀ ಗೋಪಾಲಕೃಷ್ಣ, ಶ್ರೀ ಮುರಳಿ, ಶ್ರೀ ಜಿತೇಂದ್ರ, ಶ್ರೀ ಕಿಶೋರ್, ಶ್ರೀ ಕಿಶೋರ್, ಶ್ರೀ ನಿರಂಜನ್, ಶ್ರೀ ಹೇಮಚಂದ್ರ, ಶ್ರೀ ಹೇಮಚಂದ್ರ, ಶ್ರೀ ಪ್ರಜೇಶ್, ಶ್ರೀ ರಾಜ್ಕುಮಾರ್, ಶ್ರೀ ಕವನ್, ಶ್ರೀ ಉದಯ್ ಕುಮಾರ್, ಶ್ರೀ ಉದಯ್ ಕುಮಾರ್, ಶ್ರೀ ಜಿತೇಂದ್ರ ಪೊಟ್ಟರಿ, ಶ್ರೀ ಜಯ ಸಾಲಿಯಾನ್, ಶ್ರೀ ಜಯ ಸಾಲಿಯಾನ್, ಶ್ರೀ ಪ್ರಕಾಶ್, ಶ್ರೀ ಪ್ರಕಾಶ್, ಶ್ರೀ ಪ್ರತೀಕ್, ಶ್ರೀ ಪ್ರತೀಕ್, ಶ್ರೀ ಆನಂದ್, ಶ್ರೀ ಹರೀಶ್, ಶ್ರೀ ಹರೀಶ್, ಶ್ರೀ ರಾಜೇಶ್, ಶ್ರೀ ರಾಜೇಶ್, ಶ್ರೀ ರಾಜೇಶ್, ಶ್ರೀ ನಿತಿನ್, ಶ್ರೀ ಗಣೇಶ್ ಕೇಡಿಗುತ್ತು, ಶ್ರೀ ವೀರೇಶ್, ಶ್ರೀ ಹನುಮ,
ಮಾತನಾಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.